ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು, ಮೀನುಗಾರಿಕಾ ಕ್ಷೇತ್ರದ ಹೊಸತನದ ಹರಿಕಾರರು, ರೈಲ್ವೆ ಇಲಾಖೆದ ನಿವೃತ್ತ ಅಧಿಕಾರಿ, ಕುಡ್ಲ ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರು ಲೋಕನಾಥ್ ಬೋಳಾರ್ರೆಗ್ ನುಡಿನಮನ ಕಾರ್ಯಕ್ರಮ ಕುಡ್ಲ ಮತ್ಸ್ಯಗಂಧಿ ವಾಣಿಜ್ಯ ಸಂಕೀರ್ಣ ಸೌತ್ ವಾಫ್ ಬಂದರ್ಡ್ ಗುರುವಾರ ಕಾಂಡೆ ನಡೆದದು. ಕುಡ್ಲ ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ಕುಡ್ಲದ ಉಪಾಧ್ಯಕ್ಷರು ಶ್ರೀ ಉಮೇಶ್ ಟಿ ಕರ್ಕೇರರು ಶ್ರದ್ಧಾಂಜಲಿ ಸಭೆಗೆ ಚಾಲನೆ ಕೊಡ್ದು ಮೀನುಗಾರರ ಬೆನ್ಪಾಟಿಕೆಗೆ ತಕ್ಕ ಬಿಲೆನ್ ತೆತ್ತು ಕೊರಪನ ನೀಟ್ಟಿಡು ಲೋಕನಾಥ್ ಬೋಳಾರನ ಪಾತ್ರ ಮಹತ್ವವಾಯಿನವು. ಇಮ್ಮೇರ್ನ ನೇತೃತ್ವದ ಸಂಘ ಹೆಮ್ಮರಾದು ಬುಳೆದಿತ್ತದು ಮೀನುಗಾರರಿಗೆ ಸಹಕಾರಿಯಾಪನ ರೀತಿಯಲ್ಲಿ ಮತ್ಸ್ಯಗಂಧಿ ಕಟ್ಟಡ ನಿರ್ಮಾಣ, ಐಸ್ ಪ್ಲಾಂಟ್ ನಿರ್ಮಾಣ ಇಂಬೇನ ನೇತೃತ್ವದ ನಡೆದಿದ್ದು ಸಂಘ ಇನ್ನು ಕೋಟ್ಯಾಂತರ ವ್ಯವಹಾರ ಮಲ್ಪರೆ ಸಾಧ್ಯ ಆತಿನಿ ಲೋಕನಾಥ್ ಬೋಳಾರ್ ತಿಳಿಪಾಯರು.
ಲೋಕನಾಥ್ ಬಾಲರ್ 3 ತಾರೀಕಿಗೆ ದೇವರನ್ನ ಪಾದ ಸೇರಿದರು. ಜನನ ಅನಿಶ್ಚಿತ ಮರಣ ಖಚಿತವನ್ಪಿಲಗ ಆಂದ ದಿನಟು ಆರು ದೇವರ ಪಾದ ಸೇರಿದಲ್ಲ ಸ್ಮರಣೆ ಕಾಣ ನೆನಪುಂಡು. ಇನಿ ಮಂಗಳೂರು ದಕ್ಕೆನು ರಾಜ್ಯ ದೇಶ ವಿದೇಶಗೂ ಪರಿಚಯ ಮಲ್ಕೊಂಡಿಂಚಿನ ಲೋಕನಾಥ್ ಬಾಲರ್ ಯಾಂತ್ರಿಕ ಮೀನುಗಾರರ ಸಂಘ 1980 ಯಾಕಂದ್ರೆ ಹಿರಿಯರು ಪಶ್ಚಿಮ ಮೀನುಗಾರ ಸಹಕಾರಿ ಸಂಘ ಬಂದು ನಾಮಕರಣ ಮಲ್ತದ್ದು ನಮ್ಮ ಮೀನುಗಾರರು ಡೀಸೆಲ್ ಪಂಪ್ ಹೊಡೆದು ಟೆಂಪ ಮಲ್ಪನೇನು ದಕ್ಕೆಡೆ ವ್ಯವಸ್ಥೆ ಮಲ್ತು ಕೊಡ್ತಿದ್ದರು. ಕಾಲಕ್ರಮೇಣ 1983 ಲೋಕನಾಥ್ ಬಾಲರ್ ನಿರ್ದೇಶಕ ಬರ್ತಿರು. ಐದು ದುಂಬು ಮೀನುಗಾರಿಕೆ ಪ್ರವೀಣ ಆಯ್ನ ತಾನು ಪರ್ಸಿನ ಟ್ರಾಲ್ ಬೋಟು ಇಂಚಿನ ಮೀನುಗಾರಿಕೆಯನ್ನು ಮಾತ್ರ ನಡಬಹುದು ಬರ್ತದೆ. ಆನೆಯನ್ನು ಹೋಗಿನ ಬೋಟುನು 5 ದಿನಕ್ಕೂ ಐಸ್ ಪಾಟ್ ಹೋಗಿನ ವ್ಯವಸ್ಥೆನ ಜನಕುಲಿಗೆ ಕಲ್ಪನೆಂಚಿನ ಲೋಕನಾಥ್ ಬಾಲರ್ ನೇರಿನ ಸ್ಮರಣೆ ಅಪಾರ. 5 ಪಕ್ಕ ಈ ನಿರ್ದೇಶಕರಾದ ಉದೇನು ಉನ್ನತ ಮಟ್ಟಗಳು ಈ ಸಂಸ್ಥೆಯನ್ನು ಅನ್ಪಿನ ಇರದೆಂದು ಒಂದು ಆಯ್ತ ನಿರ್ದೇಶಕರನ್ನು ಸಾಧಾರಣ 5 ವರ್ಷಕ್ಕೆ ಪ್ರಯತ್ನ ಬರ್ತದೆ. 1998 ಯಾಲ ಒಂದು ನಿರ್ದೇಶಕರಾದ ಬರ್ತದೆ ಅಲ್ಪ ಅನ್ಯೋನ್ಯತೆ ನಾವು ದುಂಬುಗು ದಾನ ಬಂದಿನ ವಿಷಯನು ಆಡ ಹೆಂಗ್ ಕಲ್ತೊಂದುತ್ತಾ ಈ ಮೀನುಗಾರಿಕೆ ದಕ್ಕೆಡು ನಂಬ ಪತ್ತಿನ ಮೀನನ್ನು ಸರಿಯಾದ ರೇಟ್ ಸಿಕ್ಕಂದ್ರೆ ಮೀನುಗಾರರು ಕಂಗಾಲಾಪಿನ ಕೊಡ್ತಡು ನಮ್ಮ ಈ ಸಂಸ್ಥೆ ಮಾರ್ಕೆಟ್ ಬಂತಂಡ ನಮ್ಮ ಮೀನುಗಾರರಿಗೆ ಎಡ್ಡ ಒಂಜಿ ಸದುಪಯೋಗ ಆಪಡು ಎಡ್ಡ ರೇಟ್ ತಿಕ್ಕೊಂಡು ಆಗ ಬೆಳವಣಿಗೆ ಆಪಿನ ಉದ್ದೇಶದಿಂದ ಒಂದು 1998 ಎಂಗಲು ಈ ಮಾರ್ಕೆಟಿನ ವ್ಯವಹಾರನು ಪ್ರಾರಂಭ ಅಂತ ಅಪಗೆತ್ತಿನ 25 ಬೋಟ್ದ ದಂಡಗಲ್ಲಿರ್ತದೆ ಆ ಕಡೆ ಡಿಸ್ಕಸ್ ಮಾಡ್ತದೆ ಕೊಚ್ಚಿ ಬೋದು ಮೀನುಗಾರ ವಯಸ್ಸಾಗಲಿ ಪತ್ತದು ಆನಿ ಪ್ರಾರಂಭ ಕೆಲವು ಅಡಕ್ತೊಡಕ ಆಂಡಲ್ಲ ಇನಿ 125 ಬೋಟು ಮಾರ್ಕೆಟ್ ಮಾಡ್ತೊಂದುಂಡು 97 ಬೋಟು ಪರ್ಸಿನುಂಡು 107 ಬೋಟು ಡೀಸೆಲ್ ಮಾಡೋದುಂಡು ಒಟ್ಟು 325 ಬೋಟು ಎಂಗಲ್ಲ ಈ ಒಂಜಿ ಸಂಸ್ಥೆಡ್ ವ್ಯವಹಾರ ಮತ್ತೊಪ್ಪುನ ಈ ಕೀರ್ತಿ ಲೋಕನಾಥ್ ಬಾಲರ್ 5 ಪಕ್ಕ ಈ ಸಂಸ್ಥೆದ ಈ ಜನಕುಲು ಈ ಒಂಜಿ ಕೊಡ್ತುಡು ದನಿದು ಆಯಾಸಾದ ಬತ್ತಂಡ ಆಗಲೇ ವಿಶ್ರಾಂತಿ ಪಡೆಯವರ ಆಗಲೇ ಕುಲ್ಲರೆ ಒಂಜಿ ವ್ಯವಸ್ಥೆ ಅವ್ರು ಬಂದು 1997 ನಮ್ಮ ಕಿತ್ತಿನ ಬಿಲ್ಡಿಂಗ್ ಒಂದು ಮತ್ಸ್ಯ ನಿಧಿ ಮತ್ಸ್ಯ ಗಂಧ ಬಿಲ್ಡಿಂಗ್ ಬಂದು ಉನೇನು ಎಂಗಲು ಜನಕುಲೆಗೆ ಉಪಕಾರಕ್ಕೋಸ್ಕರ ಅಕಲ ಎಡ್ಡೆಗೋಸ್ಕರ ಒಂಜಿ ರೂಮ್ನು ಕೊಡ್ತಿಲ್ಲ ಆಫೀಸನ್ನು ಕೊಡ್ತಿಲ್ಲ ಅಂಚನೆ 1913 ಐಸ್ದ ಕೊರತೆ ಅಂಡ್ ನಮ್ಮ ಸಂಸ್ಥೆಡು ಒಂದು ಐಸನ್ನು ಕೊರಡು ಕಡಿಮೆ ದರಡು ಐಸ್ ಕೊರಡು ಬಂದು 1917 2017 ಒಂದು ಐಸ್ ಪ್ಲಾಂಟ್ 25 ಟನ್ನದ ದೊಡ್ಡ ಐಸ್ ಪ್ಲಾಂಟ್ ಅನ್ನು ಮಲ್ತದು ಇತ್ತೆ ನಿರಂತರ ಬೋಟ್ ತಗಲಿಗೆ ಐಸನ್ನು ಕೊರೊಂದುಂಡು ಮಾರ್ಕೆಟ್ ಮಲ್ತೊಂದುಂಡು ನೆಟ್ ಮಾರ್ಕೆಟ್ ಮಾಡ್ಕೊಂಡಾಗ ಪ್ರತಿ ಒಂಜಿ ಬೋಟ್ನಾಗ ಹುಮ್ಮಸ್ಸು ಉಲ್ಲಾಸ ಆರ್ನ ಒಡನಾಟ ಇದ್ದದು ಆರ್ ವ್ಯವಹಾರ ಮಾಡ್ತೀರ ಅಂಚಿನ ಪಾರ್ಟಿ ನಾಡ್ದು 10 ಪಾರ್ಟಿ ಇನ್ನು 20 ಮುಲ್ಪ ಆಗಲಿ ಬೈಯಸ್ ನಮ್ಮ ಪದ್ಧತಿ ವರ್ಷಲ ಯಾಕಂದ್ರೆ ಸೀಸನ್ ಅಂಡವನಾಗ ಫುಲ್ ಪೇಮೆಂಟ್ ಬಂತದ್ದು 0 ಎಂಗಳ ಬಾಕಿ ಜೀವಂತಿನ ಒಂಜಿ ಕೀರ್ತಿ ಆರೇನು ಅಂಚನೆ 4 ಗಂಟೆಲಾಗದು ಈ ಒಂಜಿ ವ್ಯವಹಾರ ಪಣ ಎಂಗಳಿಗೆ ಬೇಗ ಅನುಭವ ಹಾಕೊಂಡ 4 ಗಂಟೆಲಾಗದು ಮುಲ್ಪ ಮೀನು ಪಟ್ಟಣ ಡೀಸೆಲ್ ಕಣಕಿನ ಐಸ್ ಸೇಲ್ ಹಾಕಿನ ಒಂದು ಮಾತ ವ್ಯವಸ್ಥೆಯಿಂದ ಲೋಕನಾಥ್ ಬಾಲರ್ ಮತ್ತೊಂದು ಆರ್ನ ಒಡನಾಡೋಡು ಎಂಕಲ್ ಕೆಲವು 9 ಜನ ನಿರ್ದೇಶಕರುಲ್ಲ ಆಂಡ 5 ವರ್ಷ ಕರೆದು ಕೂಡ 5 ವರ್ಷಕ್ಕೂ 6 ಅಧ್ಯಕ್ಷ ಆದ ಎರಡು ಉಪಾಧ್ಯಕ್ಷ ಮಲ್ತದ್ದು ಒಂಜಿ ಕಾರ್ಯಕ್ರಮತ್ತಲ್ಲ
ಉಮೇಶರ ಯಾಪ ಮಿದಿಂದೀಗ ಯಾಪಾವಿನ ವ್ಯವಸ್ಥೆ ಮಾಡ್ಬೇಕಂತ ನಾವು ಒಂದು ಅನ್ಯೋನ್ಯ ಪ್ರೀತಿನ ಆರು ತಯಪದಿತ್ತೇರು ಇನ್ನು ಸಂಘ ಸಾಧಾರಣ ಎಲ್ಪ ಜನ ಶೇರ್ ಹೋಲ್ಡರ್ ಆಗ್ತಿನಲ್ಲ 2 ಲಕ್ಷ ಪ್ರಾರಂಭ ಆಗ್ತಂಡ ಈ ಸಂಸ್ಥೆ ಇನಿ 37 ಕೋಟಿಗೆ ನಮ್ಮ ವ್ಯವಹಾರ ಮಂತೊಂದು ಪಡಂಡ ಅವು ಪೂರಾ ತೀರ್ತಿಲ್ಲ ಲೋಕನಾಥ್ ಬಾಲಬೇಕು ನಾನು ನಿಗಂಡ ಪಡಂದಿಲ್ಲ ಇದು ಎಂಗಳು ಶ್ರದ್ಧಾಂಜಲಿನ ಕಾರ್ಯಕ್ರಮ ತೀತ ಮನುಷ್ಯ ಬದುಕು ಸೈಯರ ಬೆಲ್ಲಿಗೆ ಸೈತದ ಬದುಕೊಡಿಗೆ ಇನ್ನಿದು ದಿನಟು ಲೋಕನಾಥ್ ಬಾಲರು ಆ ದೇವರ ಪಾದಾರ್ಪಣೆ ಆಗ್ತಿಂದಲ್ಲ ಇನ್ನು ನಮ್ಮ ನಡಿಕೆ ಉಳ್ಳೇರು ಆರು ಬದುಕೊಂದುಳ್ಳೇರುವಂಥ ಭಾವನೆಯಿಂದ ಇದು ಇನ್ನು ಸಮಸ್ತ ಆರಿಗೆ ಸಂಬಂಧಪಟ್ಟ ವ್ಯಾಪಾರಸ್ಥರು ಮೀನುಗಾರರು ಬೋಟ್ದಾಗಲು ಮೊದಲಿಗೆ ಮಾತ ಆರನ ಪರವಾದ ಅಂಚನೆ ಎಂಗನ ಯಾಂತ್ರಿಕ ಮೀನುಗಾರ ಸಂಘದ ಪರವಾದ ಈಗಲಿಂಗ್ ಕೃತಜ್ಞತೆ ಆಗ್ತದೆ ಎನ್ನುವ ಪಾತ್ರ ಮುಕ್ತಾಯ. ಕುಡ್ಲ ಫಿಶರೀಸ್ ಕಾಲೇಜ್ದ ಡೀನ್ ಡಾಕ್ಟರ್ ಶಿವಪ್ರಕಾಶ್, ಮೀನುಗಾರಿಕಾ ಉಪನಿರ್ದೇಶಕರು ಪಾರ್ಶ್ವನಾಥ್, ಮಹಾಲಕ್ಷ್ಮಿ ಬ್ಯಾಂಕ್ದ ಉಪಾಧ್ಯಕ್ಷರು ಮಾಧವ ಸುವರ್ಣ, ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರು ನಿತಿನ್ ಕುಮಾರ್, ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರು ಶಶಿಕುಮಾರ್ ಬೆಂಗ್ರೆ, ಗಿಲ್ನೆಟ್ ಮೀನುಗಾರರ ಸಂಘದ ಅಧ್ಯಕ್ಷರು ಸುಭಾಷ್ ಕಾಂಚನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಧಿಕಾರಿಗಳು ಸಚಿನ್ ಕುಲಕರ್ಣಿ, ರವಿಕಾಂತ್, ಗೋರಖ್ನಾಥ್, ಅಮಿತ್, ಅಖಿಲ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಉಪಾಧ್ಯಕ್ಷರು ನವೀನ್ ಬಂಗೇರ, ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಸದಾನಂದ ಬಂಗೇರ, ಮೀನುಗಾರರ ವ್ಯಾಪಾರ ಸಂಘದ ಅಧ್ಯಕ್ಷರು ಎಸ್ಎಂ ಭಾಷಾ, ಸಾಹಿತ್ಯ ಪರಿಷತ್ ಸದಸ್ಯರು ವಿಜಿ ಪಾಲ್, ಮೊಗವೀರ ಮಹಾಜನ ಸಂಘದ ಮಾಜಿ ಅಧ್ಯಕ್ಷರು ಕೇಶವ್ ಕುಂದರ್, ಪರ್ಸಿನ್ ಯೂನಿಯನ್ ಮಾಜಿ ಅಧ್ಯಕ್ಷರು ಮೋಹನ್ ಬೆಂಗ್ರೆ, ಕೋಟ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರು ಕೃಷ್ಣಪ್ಪ ಮರಕಾಲ, ಉಳ್ಳಾಲ ಆಳಸಮುದ್ರ ಬೋಟ್ ಮಾಲಕರ ಸಂಘದ ವರದರಾಜ್ ಬಂಗೇರ, ಮಲ್ಪೆ ಮೀನ್ ವ್ಯಾಪಾರ ಸಂಘದ ಅಧ್ಯಕ್ಷರು ಸಾಧು ಸಾಲ್ಯನ್, ಅಖಿಲ ಭಾರತ ಮೀನುಗಾರರ ಪರಿಷತ್ದ ಕರ್ನಾಟಕ ವಿಭಾಗದ ಅಧ್ಯಕ್ಷರು ಡಾಕ್ಟರ್ ದೇವಿ ಪ್ರಸಾದ್ ಕಾರ್ಯಕ್ರಮದ ಪಾಲ್ಪಡೆದು ನುಡಿನಮನ ಸಂದಾಯರು. Personality has gone. The noble personality has gone. They only live for others who live for others. The rest are more dead than alive ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಯಾರು ಇತರರ ಏಳಿಗೆಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಜೀವಂತ ಬದುಕಿದ ಹಾಗೆ ಇತರರು ಬದುಕಿದ್ದು ಸತ್ತಂತೆ ಅನ್ನುವ ಸ್ವಾಮಿ ವಿವೇಕಾನಂದರ ಮಾತು ನನಗೆ ನೆನಪಾಗುತ್ತೆ. ಶ್ರೀಯುತ ಲೋಕನಾಥ್ ಬೋಳಾರ್ ಅವರು ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಏನೆಲ್ಲ ಕನಸುಗಳನ್ನು ಕಂಡಿದ್ರೋ ಒಂದೊಂದೇ ಅವರು ಸಹಕಾರ ಮಾಡ್ತಾ ಬಂದಿದ್ದಾರೆ. ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯದ ಬಗ್ಗೆ ಅವರಲ್ಲಿದ್ದಂಥ ಒಂದು ವಿಶೇಷವಾದ ಪ್ರೀತಿ ಮತ್ತೆ ಅತ್ಯಂತ ವಿಶ್ವಾಸ. ನಮ್ಮ ಪ್ರೊಫೆಸರ್ HPC ಶೆಟ್ಟಿ ಅಂದರೆ ಅವರಿಗೆ ಅಷ್ಟು ಗೌರವ. ನಮ್ಮ ಕಾಲೇಜಿನಲ್ಲಿ ಯಾವುದೇ ಸೆಮಿನಾರ್ ನಡೀಲಿ ಇವರನ್ನು ನಾವು ಕರಿತಾ ಇದ್ವಿ. ಅವರು ಎದುರಿಗಿದ್ದಾರೆ ಅಂದರೆ ಮಾತನಾಡುವವರು ಬಹಳ ಎಚ್ಚರಿಕೆಯಿಂದ ಮಾತಾಡ್ತಿದ್ರು. ಆರ್ಗ್ಯುಮೆಂಟಲ್ಲಿ ಲೋಕನಾಥ್ ಬೋಳಾರ್ನವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಲ್ಲಿ ಅಷ್ಟು ಜ್ಞಾನ ಸಂಪಾದನೆ ಇತ್ತು. ಅವ್ರಿಗೆ ತಿಳ್ಕೊಂಡಿದ್ರು, ವಿಷಯ ಮಂಡನೆ ಚೆನ್ನಾಗಿ ಮಾಡೋದು ಗೊತ್ತಿತ್ತು. ಹೀಗಾಗಿ ಲೋಕನಾಥ್ ಬೋಳಾರ್ ಅವರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ, ಅದರಲ್ಲೂ ಯಾಂತ್ರೀಕೃತ ಮೀನುಗಾರಿಕೆಯ ಅಭಿವೃದ್ಧಿಯಲ್ಲಿ ಮೊದಲಿಗರು. ನಾನು ಕೇಳಿದ ಪ್ರಕಾರ ಅವರು ಅಧ್ಯಕ್ಷರಾಗಿದ್ದಾಗಲೇ ಪರ್ ಲೀಟರ್ ಡೀಸೆಲ್ಗೆ ₹1 ಸಹಕಾರ ಸಂಘದ ಮೂಲಕ ಕೊಡ್ತಾ ಇದ್ರು. ಆಗಲೇ ಅವರಿಗೆ ನಮ್ಮ ಮೀನುಗಾರರಲ್ಲಿ ಹೆಚ್ಚಿನ ಉತ್ಸಾಹ ತುಂಬಬೇಕು ಅನ್ನುವ ಮನಸ್ಥಿತಿ ಅವರದಾಗಿತ್ತು. ಈ ಸ್ಟೀಲ್ ವೆಸಲ್ ಅನ್ನ ಡೀಪ್ ಸಿ ಟ್ರಾಲರಿಗೆ ತಂದವರು ಅವರು, ಸ್ಟೀಲ್ ವೆಸಲ್ ಅನ್ನ ಪರ್ಸೀನ್ಗೆ ಅಳವಡಿಸಿದವರು ಅವರು, ಮತ್ತೆ ಮಧ್ಯವರ್ತಿಗಳ ಸಮಸ್ಯೆ ಇಲ್ಲಿ ಹುಟ್ಟು ಹಾಕಬಾರದು ಅಂತಂದೇಳಿ ಪರ್ಸೀನ್ ಅವರಿಗೆ, ಡೀಪ್ ಸಿ ಟ್ರಾಲರ್ಸ್ ಅವರಿಗೆ ಮುಕ್ತಿ ಕೊಡಿಸಿದವರು ಅವರು. ಮತ್ತೆ ಈ ಯಾಂತ್ರೀಕೃತ ಮೀನುಗಾರಿಕೆಯ ಅಭಿವೃದ್ಧಿಯಲ್ಲಿ ಅವರು ತಮ್ಮನ್ನೇ ತೊಡಗಿಸಿಕೊಂಡ್ರು. ಈಗಷ್ಟೇ ಅವರ ಮಾತುಗಳನ್ನು ಕೇಳುವಾಗ ಕೊನೆ ಕ್ಷಣದವರೆಗೂ ಈ ಸಂಘದ ಆರೋಗ್ಯದ ಕುರಿತು ಅವರು ವಿಚಾರಿಸಿಕೊಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅವರ ಆತ್ಮ ನಮ್ಮೆಲ್ಲರ ನಡುವೆ ಇದೆ. ಮೋಹನ್ ಬೆಂಗ್ರೆ ಅವರು ನನ್ನ ಬೆಳಿಗ್ಗೆ ನಿನ್ನೆ ಕೇಳಿಕೊಂಡಾಗ ನಾನು ಖಂಡಿತ ಬರ್ತೀನಿ, ಒಂದೆರಡು ಮಾತು ಖಂಡಿತ ಆಡಲಿಕ್ಕೆ ನಾನು ಬಯಸ್ತೇನೆ. ಅಂಥ ಉನ್ನತ ಅದು ಚೇತನ, ಆ ಚೇತನ ನಮ್ಮೆಲ್ಲರ ನಡುವೆ ಇದೆ, ನಮಗೆ ಪ್ರೋತ್ಸಾಹ ಕೊಡುತ್ತೆ, ನಮ್ಮೆಲ್ಲರಲ್ಲಿ ಆತ್ಮವಿಶ್ವಾಸ ತುಂಬುತ್ತೆ. ಅವರಲ್ಲಿದ್ದಂಥ ಆ ಅದಮ್ಯ ಶಕ್ತಿ, ಆ ವೆರಿ ಬೋಲ್ಡ್ ಅಂಡ್ ವೆರಿ ಕರೇಜಿಯಸ್, ಅದನ್ನು ನಮ್ಮಲ್ಲಿ ಅವರು ತುಂಬಿ ಹೋಗಿದ್ದಾರೆ. ಅವರ ದಿವ್ಯ ಆತ್ಮಕ್ಕೆ
ಚಿರಶಾಂತಿಯನ್ನ ದೇವರು ಕರುಣಿಸಲಿ ಮತ್ತು ತಮ್ಮೆಲ್ಲರಿಗೂ ಅಭ್ಯುದಯ ಉಂಟಾಗಲಿ. ಈ ಸಂಘ ಉನ್ನತ ಮಟ್ಟಕ್ಕೆ ಏರಲಿ. ತಮಗೆಲ್ಲರಿಗೂ ತಾಯಿ ಮಂಗಳಾದೇವಿ ಆಶೀರ್ವಾದ ನೀಡಲಿ ಅಂತ ಕೇಳ್ಕೊಳ್ತಾ ನನ್ನ ಎರಡು
आज हम सभी लोग सबसे पहले क्षमा चाहता हूँ, आपके लोकल लैंग्वेज में, कर्नाटका लैंग्वेज में बात नहीं कर सकता हूँ, तो हिंदी और इंग्लिश से। बट एज दे सेड कि जब इमोशंस एक्सप्रेस करना है तो लैंग्वेज कोई बैरियर नहीं होता। तो आज सभी लोग जो हम उपस्थित हैं श्रद्धांजलि अर्पित करने के लिए श्री लोकनाथ बोलार। सो जब नाम हम ले रहे हैं लोकनाथ बोलार, सो ए कॉमन पर्सन टू स्पोर्ट्स पर्सन टू गवर्नमेंट एम्प्लॉई, देन डिफरेंट फंक्शंस इन द गवर्नमेंट मशीनरीज, देन इंडस्ट्रियलिस्ट, एंड उसके बाद एक फिलांथ्रोपिस्ट, एंड सबसे ऊपर एक करिश्मेटिक लीडर एंड एक वेरी वेरी यूनिक पर्सनालिटी। सो ये इतने सारे पर्सनालिटी के फैसेट्स एक आदमी में मिलना बहुत मुश्किल होता है। हम सभी लोग इस लाइफ टाइम में हम जीते हैं, हम जनरली एक रोल, कोई स्पोर्ट्स पर्सन है तो वो थ्रू आउट द स्पोर्ट्समैन रहता है, या कोई इंडस्ट्रियलिस्ट है तो कोई थ्रू आउट लाइफ टाइम उसका इंडस्ट्रियलिस्ट रहता है। बट एक पर्सनालिटी, एक करिश्मेटिक पर्सनालिटी जो ये डिफरेंट फैसेट्स ऑफ लाइफ एक ही ज़िंदगी के फुल टाइम में इन्होंने जी ली है। सो दैट दे सेड कि वी शुड सेलिब्रेट लाइफ। सो एक ग्रेट एग्जाम्पल और पर्सनालिटी का जो ग्रेट एग्जाम्पल हम बोल सकते हैं वो है श्री लोकनाथ बोलार। और इसकी टेस्टिमनीज भी है, जो पिछले 2 महीने पहले की ही बात है। हम लोकनाथ बोलार जी से जुड़े हुए हैं भारत पेट्रोलियम की वजह से। जैसे आप सभी लोग जानते हैं कि व्हेन ही स्टार्टेड हिज इंडस्ट्रियल लाइफ, जब इंडस्ट्रियलिस्ट बने और एक महासंघ का यहाँ कोऑपरेटिव सोसाइटी का फिशिंग का उन्होंने बहुत बड़ा बिजनेस यहाँ पे खड़ा किया और उसमें बहुत सारे रिवोल्यूशंस लाए। उसमें सबसे इम्पोर्टेंट एलिमेंट रहता है जो बोट्स को चलने के लिए डीजल, और उससे लिए हम उनसे जुड़े हुए थे, भारत पेट्रोलियम से जुड़े हुए थे इतने सालों से। वेरी लॉयल हमारे सबसे बड़े डीलर है इस टेरिटरी के। हमारे इस कर्नाटका में तकरीबन 1500 डीलर्स हैं, जिसमें सबसे ज़्यादा HSD सेल करने वाला एक ही डीलर है, वो है लोकनाथ बोलार जी का, ये MOIPSN का है। सो 2 महीने पहले हमने ऑल इंडिया में जो 19-20 ईयर्स के लिए जो 19-20 साल निकल गया था, उसमें सबसे ज़्यादा जो सेल करते हैं उनको प्रोत्साहित करने के लिए एक चैम्पियन ऑफ चैम्पियंस एक ट्रॉफी होती है, और जो इस क्लास ऑफ मार्केट में पूरे भारतवर्ष में सबसे बड़ा सेल करने के लिए इस पर्टिकुलर डीलरशिप को दिया गया था। और लोकनाथ बोलार जी उस समय उपस्थित थे। वर्चुअल कॉन्फ्रेंस में ये मीटिंग हुई थी। कंपनी के खुद के अपने BPCL के डायरेक्टर श्री अरुण सिंह जी ने इनको सराहा था, और उन्होंने हम्बल इसमें एक ही बोला था, आई लव BPCL and whatever the contribution has BPCL given, I admire to that. So that kind of humility and that kind of basic kind of ethics जो पर्सन में है इसमें, वो काफ़ी कम लोगों में देखने को मिलते थे। और हमारी जो इंटरेक्शंस हुई थी मिस्टर बोलार के साथ, पिछले 1.5 साल से ही मैं यहाँ पे आया हूँ, बट द काइंड ऑफ इंटरेक्शंस जो होते थे वेरी टॉपिक्स पे। ऐसा ज़रूरी नहीं है कि बीइंग अ इंडस्ट्रियलिस्ट और बीइंग अ स्पोर्ट्स पर्सन कि वो उन लैंग्वेज में या उसी क्षेत्र में बात करे, ऐसा ज़रूरी नहीं है। ही कैन गिव यू टिप्स फॉर योर शेयर ट्रेडिंग, HDFC से और इकोनॉमिक रिफॉर्म से लेके, फिजिकल डिफिसिट से लेके, या गवर्नमेंट के हर एक एक्शन से लेके अथॉरिटिवली कोई बात कर सकता है। तो एक लर्नड पर्सन जो आज हमारे बीच में नहीं है, जो वो थे श्री लोकनाथ बोलार। आज मैं हम बहुत इसको मिस करने वाले हैं। जो इंटरेक्शंस हमारे मेरे पर्सनल लेवल पे जो इंटरेक्शन हुए थे उनके साथ, और नागपुर मैंगलोर ही नहीं बट कर्नाटका ने एक ग्रेट लीडर जो था, एक ट्रेंड सेटर था, इसको हमने आज हम में से नहीं रहे वो हमने गंवाया है उनको। उसकी कमी तो डेफिनेटली पूरी नहीं हो सकती। आवर थॉट्स आर देयर विद फैमिलीज एंड हमारा पूरा कोऑपरेशन रहेगा इस सोसाइटी के लिए, जिन्होंने लोकनाथ बोलार जी ने जिसमें बहुत अपनी जान डाल के इसको बनाया है। हम हमारा पूरा एफर्ट्स रखेंगे कि वही सेम काइंड ऑफ कोऑपरेशन और सेम काइंड ऑफ ग्रोथ इसके आगे भी बढ़ती रहे। और आज सभी के सामने उनके जो देहांत हुआ है उसके लिए उनका ईश्वर से प्रार्थना करते हैं कि उनको हमेशा सुख शांति बना के रखे। धन्यवाद। One of the dynamic personalities I have met
thanks to his sports background or the various experiences he had in his life. I have known him only for a 2 years span, but I was very impressed with him, the kind of interactions with him we had. I deal with lubricant division. He used to call at morning 6:30 in the morning to give order himself, which he did not do. He could have told something else, but he used to talk. And I used to enjoy those calls because he used to discuss on various topics. Economy, how to improve the economy, how to improve the country. He has so many ideas. So he's very knowledgeable. Every time he used to talk with conviction. And he had a shrewd business sense. At the same time, he had a strong desire that he has to do something for his people, especially the fisherman community. They are my people, I want to do something. Even he wanted them to use the best of the products. In fact, in our company also, the best of range of products he made them use. And he is too good in that. His work ethic, his discipline, his punctuality is to be impeccable. And whenever he used to be very demanding from the company. With that, we improved our systems. We improved our the way we work and how can we improve things. So it's a big loss, not only for the company, entire society as well. Huge condolences to his family, and may his soul rest in peace. Thank you for this opportunity to talk about a great man. Thank you. ವಿಶೇಷವಾದ ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ನಾವು ಒಂದು ದುಃಖದ ಸನ್ನಿವೇಶ. ನಮ್ಮೆಲ್ಲರ ಆತ್ಮೀಯರಾದ ಲೋಕನಾಥ್ ಬೌಳರ್ ಇವತ್ತು ನಮ್ಮ ಜೊತೆಗಿಲ್ಲ. ಅವರಿಗೆ ಶ್ರದ್ಧಾಂಜಲಿ ಮತ್ತು ಈ ನುಡಿನಮನ ಕೊಡುವ ಕಾರ್ಯಕ್ರಮದಲ್ಲಿ, ಅರ್ಪಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವು ಹುಟ್ಟಿದ ನಂತರ ಸಾವು ನಿಶ್ಚಿತ. ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವು ಸಮಾಜದಲ್ಲಿ ನಾವು ಸಾಧನೆ ಮಾಡಿದ್ದೇವೆ, ಏನು ಕಾರ್ಯಕ್ರಮ ಮಾಡಿದ್ದೇವೆ, ಏನು ಸಮಾಜ ಸೇವೆ ಮಾಡಿದ್ದೇವೆ, ಅದು ಮಾತ್ರ ಈ ಸಮಾಜದಲ್ಲಿ ಉಳಿತದೆ. ಬಾಕಿ ಎಲ್ಲ ವಿಷಯ ನಗಣ್ಯ. ದಿವಂಗತ ಲೋಕನಾಥ್ ಬೌಳರ್ ಅವರ ವಿದ್ಯಾಭ್ಯಾಸದ ನಂತರ, ಕಾಲೇಜ್ ಜೀವನದ ನಂತರ ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಪ್ರಶಸ್ತಿಯನ್ನು ಪಡೆದ ನಂತರ ಜಿಲ್ಲೆ, ರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಯನ್ನು ಪಡೆದ ನಂತರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದಾಗ ಅಲ್ಲಿಯ ಅವರ ಕೆಲಸದ ಸಮಯದಲ್ಲಿ ಅವರ ಶಿಸ್ತು, ಅವರು ಮಾಡುವ ಕಾರ್ಯವೈಖರಿ, ಅವರ ಜೊತೆಗಿದ್ದ ಎಂಪ್ಲಾಯರ್ಸ್ ಅವರಿಗೆ ಯಾವ ಥರ ಅವರು ಟ್ರೀಟ್ ಮಾಡ್ತಿದ್ದಾರೆ ಹೇಳಿದರೆ, ಬಾಕಿ ಸಮಯದಲ್ಲಿ ನಾವು ರೈಲ್ವೆಯಲ್ಲಿ ಅವರ ಹಿಂದಿನ ಎಂಪ್ಲಾಯೀಸನ್ನು ಭೇಟಿಯಾದಾಗ ಅವರು ಹೇಳ್ತಿದ್ರು, ಅವರು ಅಷ್ಟು ಮಟ್ಟಕ್ಕೆ ಅವರು ಆ ರೈಲ್ವೆ ಇಲಾಖೆಯಲ್ಲಿ ಛಾಪನ್ನು ಮೂಡಿಸಿದ್ದಾರೆ. ರೈಲ್ವೆಯಲ್ಲಿ ಅವರು ಕೆಲಸ ಮಾಡುವ ಜೊತೆಯಲ್ಲಿ ಇಲ್ಲಿ ಮೀನುಗಾರಿಕೆ ಕ್ಷೇತ್ರದಲ್ಲಿ ಕೂಡ ಅವರು ತಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದರೆ ಅವರ ಕುಟುಂಬದವರು ಮೀನುಗಾರಿಕೆಯಲ್ಲಿ ಬಹಳಷ್ಟು ಮುಂದುವರಿದ ಹಾಗೆ ಕೆಲಸ ಮಾಡಿದಾಗ ಅದರ ಜೊತೆಗೆ ಇವರು ಆ ಮೀನುಗಾರಿಕೆಯನ್ನು ಮುಂದುವರಿಸಲು ಅವರ ಜೊತೆ ಸೇರಿಕೊಂಡರು. ಯಾಕಂದರೆ ಅವರು ಈ ಮೀನುಗಾರಿಕೆಯಲ್ಲಿ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದಾರೆ ಎಂದು ಹೇಳಿದಕ್ಕೆ ನಾವು, ಯಾಕಂದರೆ ಅವರು ಒಂದು ವ್ಯಕ್ತಿ, ಒಂದು ಶಕ್ತಿ. ಹಿಂದೆ ನಾವು ನೋಡಿದ್ದೇವೆ, ಮರದ ಬೋಟ್ ಇತ್ತು, ಮರದ ಬೋಟ್ ನಂತರ ಅದನ್ನು ಮಲ್ಟಿಡೇಸ್ ಫಿಶಿಂಗಿಗೆ ಅವರು ಅದನ್ನು ಹೇಗೆ ಕನ್ವರ್ಟ್ ಮಾಡಲಿಕ್ಕೆ ಮೀನುಗಾರರಿಗೆ ಬೇರೆ ಬೇರೆ ವಿಧಾನದಲ್ಲಿ ಅವರಿಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫೈಬರ್ ಗ್ಲಾಸ್ ಕೋಟಿಂಗ್ ಆಗುವ ಬೋಟ್, ಮುಂದಕ್ಕೆ ಸ್ಟೀಲ್ ಬೋಟ್, ಅದರ ನಂತರ
ಅದನ್ನು ಡೀಪ್ ಫ್ರೈ ಟ್ರಾಲರ್ ಕನ್ವರ್ಟ್ ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ವಿಧಾನದ ಬಲೆಯನ್ನು ಉಪಯೋಗ ಮಾಡಲಿಕ್ಕೆ ಮೀನುಗಾರರಿಗೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಮುಂದಕ್ಕೆ ನಾನು ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರು ಈ ಯಾಂತ್ರಿಕ ಮೀನುಗಾರಿಕೆಯಲ್ಲಿ ಮಾರ್ಕೆಟಿಂಗ್ ಪ್ರಾರಂಭ ಮಾಡುವ ತನಕ ಪ್ರತಿಯೊಬ್ಬ ಮೀನುಗಾರ ಬೋಟಿನ ಓನರ್ಸ್ ಅವರು ಒಂದೇ ಬೋಟನ್ನು ಇಟ್ಕೊಂಡು ಪ್ರತಿ ವರ್ಷ ಬೋಟಿಗೆ ಒಂದಷ್ಟು ಖರ್ಚು ಮಾಡಿ ಮತ್ತೊಂದು ಮೀನುಗಾರಿಕಾ ಋತುವಿನಲ್ಲಿ ಇನ್ನಷ್ಟು ಸಾಲ ತಕೊಂಡು ಮತ್ತೊಂದು ಋತುವನ್ನು ಅವರು ಪ್ರಾರಂಭ ಮಾಡ್ತಿದ್ದರು. ಆದರೆ ಇವರು ಮಾರ್ಕೆಟಿಂಗ್ ಈ ಯಾಂತ್ರಿಕತ ಮೀನುಗಾರಿಕೆಯಲ್ಲಿ ಮಾಡಿದಾಗ ಸರಿಯಾಗಿ ಮೀನುಗಾರ ಯಜಮಾನ ಬೋಟಿನ ಓನರ್ಸಿಗೆ ಅದರ ಲಾಭದ ಅಂಶ ತಿಳಿಯುತ್ತವರು. ನನಗೆ ಗೊತ್ತಿದ್ದ ಹಾಗೆ ಒಂದು ಬೋಟ್ ಇದ್ದವ 2 ಬೋಟು 3 ಬೋಟ್ ಮಾಡಲಿಕ್ಕೆ ಪ್ರಾರಂಭ ಅದೇ ಒಂದು ಸಮಯದಲ್ಲಿ ಅವರು ಪ್ರಾರಂಭ ಮಾಡಿದ್ದು. ಅಷ್ಟೇ ತನಕ ನಮ್ಮ ಮೀನುಗಾರರಿಗೆ ಅದರ ಲಾಭಾಂಶದ ಸರಿಯಾಗಿ ತಿಳುವಳಿಕೆ ಇರಲಿಲ್ಲ. ಈ ತಿಳುವಳಿಕೆಯನ್ನು ಕೊಟ್ಟವರು ಲೋಕನಾಥ್ ಬೋಳರ್ ಅವರು. ಈಗ ಹೇಳಲಿಕ್ಕೆ ಹೋದರೆ ಅವರು ತುಂಬಾ ವಿಷಯದ ಮೀನುಗಾರಿಕೆಯಲ್ಲಿ ಸಮಗ್ರವಾದ ಒಂದು ಬದಲಾವಣೆಯನ್ನು ತಂದವರವರು. ಕೊನೆಯ ತನಕ ಇದರಲ್ಲಿ ಮೀನುಗಾರಿಕೆಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಅವರು ಯೋಚನೆ ಮಾಡಿ ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಮತ್ತೆ ವಿಷಯವನ್ನು ಮಂಡನೆ ಮಾಡುವಾಗ ಅವರು ಅದರ ಬಗ್ಗೆ ಸ್ಟಡಿ ಮಾಡ್ತಿದ್ರು. ಹಾಗಾಗಿ ಅವರ ಎದುರು ಯಾರಿದ್ದಾರೆ ಅವರಿಗೆ ಅದರ ಬಗ್ಗೆ ಕ್ರಾಸ್ ಕ್ವೆಶ್ಚನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಹಳಷ್ಟು ನಿಷ್ಠುರವಾದಿ ಅವರು. ಒಬ್ಬರ ಹತ್ರ ಒಂದು ವಿಷಯ ಹೇಳಬೇಕಾದ್ರೆ ಅವರಿಗೆ ಅದನ್ನು ಹೇಳದೆ ಅವರು ಬಿಡಲಿಲ್ಲ. ಯಾಕಂದ್ರೆ ಎದುರಿನ ಮನುಷ್ಯನಿಗೆ ಅದರ ಪರಿಣಾಮ ಏನಾಗ್ತದೆ ಅಂತ ಅವರು ಯೋಚನೆ ಮಾಡಲಿಲ್ಲ. ಆದರೆ ಅವರ ಥಿಂಕಿಂಗ್ ಇದೆ, ಅವ್ರದ್ದು ಆ ಐಡಿಯಾಲಜಿ ಇದೆ, ಅದನ್ನು ಹೇಳಿ ತಿಳ್ತಾರೆ. ಮತ್ತೊಂದು ಅವರ ವಿಷಯ ಅಂದ್ರೆ ಮುಖ್ಯವಾಗಿ ಸಮಯಕ್ಕೆ ಕೊಡುವ ಪ್ರಜ್ಞೆ. ಅವರು ಒಂದು ಸಭೆಯನ್ನು ಒಂದು ಮೀಟಿಂಗ್ ಅನ್ನು ಪ್ರಾರಂಭ ಮಾಡಬೇಕಾದರೆ ಅದಕ್ಕೆ ಒಂದು ಸಮಯ ನಿಗದಿ ಆಗಿರ್ತದೆ. ಆ ಸಮಯವನ್ನು ಬಿಟ್ಟು ಅವರು ಬದಲಾವಣೆ ಮಾಡುವುದಿಲ್ಲ. ಯಾರು ಬರಲಿ ಹೋಗ್ಲಿ ಆ ಸಮಯಕ್ಕೆ ಸರಿಯಾಗಿ ಅವರ ಆ ಸಭೆಯನ್ನು ಆ ಸಮಯಕ್ಕೆ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು. ಮತ್ತೊಂದು ಅವರ ವಿಶೇಷ ಗುಣ ಏನಂದ್ರೆ ಅವರ ಮೆಮೊರಿ ಪವರ್. ನಾನು ತುಂಬಾ ಸಾರಿ ನೋಡಿದ್ದೇನೆ. ಈಗ ಮೊಬೈಲ್ ನಂಬರ್ಸ್ ನನ್ನ ನಂಬರ್ ಮಾತ್ರ ನನಗೆ ಗೊತ್ತಿರೋದು, ಬಾಕಿ ಅದು ಒಬ್ಬರ ನಂಬರ್ ಕೂಡ ಗೊತ್ತಿಲ್ಲ. ಆದರೆ ಅವರು ಯಾರ ನಂಬರನ್ನು ಕೂಡ ಮೊಬೈಲ್ನಲ್ಲಿ ಫೀಡ್ ಮಾಡದೆ ಆಯಾ ಸಂದರ್ಭದಲ್ಲಿ ಅವರೇ ಅದನ್ನು ಡಯಲ್ ಮಾಡಿ ಆ ನಂಬರನ್ನು ಡಯಲ್ ಮಾಡ್ತಿದ್ರು. ಅಂದ್ರೆ ಅಷ್ಟು ಮೆಮೊರಿ ಪವರ್ ಅವರು. ಹಾಗಾಗಿ ಅವರು ಎಲ್ಲ ವಿಚಾರವನ್ನು ಸ್ಟಡಿ ಮಾಡಿ ಆ ವಿಚಾರವನ್ನು ತಮ್ಮಲ್ಲಿ ಇಟ್ಟುಕೊಂಡು ಸಂದರ್ಭ ಬಂದಾಗ ಅದನ್ನು ಮಂಡನೆ ಮಾಡ್ತಿದ್ರು. ಮತ್ತೊಂದು ವಿಷಯ ಏನಂದ್ರೆ ಅವರು ಇತ್ತೀಚೆಗೆ ಕೆಲವೊಂದು ವಿಷಯದಲ್ಲಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರಿಗೆ ಸಹಕಾರವಾಗಿ ಎಲ್ಲ ಬೋಟಿನ ಓನರ್ಸ್ ಸಹಕಾರ ಕೊಡ್ತಿದ್ದರು. ಅವರ ಈ ಯಾಂತ್ರಿಕ ಸೊಸೈಟಿಯಲ್ಲಿ ಯಾರೆಲ್ಲ ಮಾರ್ಕೆಟ್ ಮಾಡ್ತಿದ್ರು ಆ ಮಾರ್ಕೆಟಿಂಗ್ ಮಾಡುವಾಗ ಬದಲಾವಣೆಗೆ ಪೂರಕವಾಗಿ ಎಲ್ಲ ಓನರ್ಸ್ ಅವರಿಗೆ ಸಹಕಾರ ಕೊಡ್ತಿದ್ರು. ಇವತ್ತು ಇಷ್ಟೆಲ್ಲ ಆದ ನಂತರ ಕೂಡ ನಮ್ಮಲ್ಲೀಗ ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಅವರು ನಮಗೆ ಕೆಲವೆಲ್ಲ ದಾರಿ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವು ಮುಂದುವರಿಸಬೇಕು. ಅವರ ಆತ್ಮ ದೇವರ ಪಾದ ಸೇರಿದೆ. ದೇವರ ಪಾದದಲ್ಲಿ ಅವರ ಆತ್ಮ ಚಿರಶಾಂತಿ ಇರಲಿ. ಅವರ ಕುಟುಂಬಕ್ಕೆ ಮತ್ತು ಅವರ ಅಪಾರ ಅಭಿಮಾನಿಗಳಿಗೆ ಅವರ ಅಗಲುತೆಯ ಆ ದುಃಖವನ್ನು ಸಹಿಸಲು ದೇವರ ಶಕ್ತಿ ಕೊಡಲಿ ಎಂದು ಹೇಳುತ್ತಾ ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಪರವಾಗಿ ನಾನು ಅವರಿಗೆ ಶ್ರದ್ಧಾಂಜಲಿನ ಅರ್ಪಿಸ್ತೇನೆ. ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ. ಬೋಳಾರ್ನ ಪರ್ವತ್ ಅವ ಪುದರೆ ಲೋಕನಾಥ್ ಇತ್ತಿಂದಲ ಲೆಪ್ಪುನು ಬೋಳಾರು ಬೋಳಾರದ ಕಲಿಗೆ ಎತ್ತು ಹೆಮ್ಮೆ ಅವಡು. ಆ ಬೋಳಾರು ಬಂದಾಗ ಆ ಬೋಳಾರದ ಕಲಿಗೆ ಎತ್ತು ಹೆಮ್ಮೆ ಬರೋಡು. ಅಲ್ಲಿ ಬೋಳಾರು ಒಂದು ಲೆಪ್ಪನಾಗ ಆ ಬೋಳಾರದ ಕಲಿಗೆ ಎತ್ತು ಹೆಮ್ಮೆ ಬರೋಡು. ಇಂಚಿನ ಒಂಜಿ ವ್ಯಕ್ತಿತ್ವ ಈ ನಮ್ಮ ಬಂದರಡು ಮಂಗಳೂರು ದಕ್ಕೆಡು ಅಂಚಿನ ವ್ಯಕ್ತಿತ್ವ ಇತ್ತೆ ಮುಟ್ಟ ಬೈದಿಜಿ ಇತ್ತೆ ಇಜ್ಜಿ ಕುಡಲ ಬರಂದು ಬಂಪಿನ ಅಂಜಿ ಎನ್ನ ಅನಿಸಿಕೆ ತುಲೆ ಅರ್ನ ವಿಷಯಡು ಒಂಜಿ ಪುಸ್ತಕ ಮುಲ್ಪ ಪ್ರಿಂಟ್ ಮಾಡ್ದೇರು. ಆರು ಫಿಸಿಕಲಿ
ಮೆಂಟಲಿ ಬಟ್ ಸ್ಪಿರಿಚುವಲಿ ಫಿಟ್ ಆದಿನ ಮನುಷ್ಯ ನೆಟ್ಟು ತೋಜದು ಬರ್ತು. ಆದರೆ ನೇಷನಲ್ ಲೆವೆಲ್ ಪವರ್ ಲಿಫ್ಟಿಂಗ್, ಡಿಸ್ಕಸ್ ಥ್ರೂ, ಜಾವೆಲಿನ್ ಥ್ರೂ ಬಕ್ಕ ಕಬಡ್ಡಿಡ್ಲ ಮೇರು ಓಡಿತಿನಾತ್ ಮೆಡಲ್ ದೆತೊಂದಿನಾರು. ಅಂತಾರಾಷ್ಟ್ರೀಯ ಮಟ್ಟಗೂ ಹೋದು ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಲಕದ ಪತ್ತದಿನ ಒಂಜಿ ವ್ಯಕ್ತಿ ಅಂಚಿನ ಒಂಜಿ ವ್ಯಕ್ತಿ ನಮ್ಮೊಟ್ಟಿಗೆ ಇತ್ತೆ ಮುಟ್ಟ ಇದ್ದದು ಇತ್ತೆ ಇಜ್ಜೇರ್ ಬಣ್ಣಗ ನಂಗೆ ಪೂರ್ವಗಳು ದುಃಖ ಹಾಕಿನೇ ಒಂಜಿ ವಿಷಯ. ಅಲೋಸಿಯಸ್ ಕಾಲೇಜಿದ ವಿದ್ಯಾಭ್ಯಾಸಡು 100ನೇ ವರ್ಷದ ಸಂಭ್ರಮೋತ್ಸವದ ಕ್ರೀಡಾ ಜ್ಯೋತಿನ ಪತೊಂದು 6 ಎದುರು ಬಲ್ತದು ಚಡ್ಡಿಡು ಉಂಟು ದಿನ ಒಂಜಿ ಫೋಟೋ ಮುಲ್ಪ ಪಾಡ್ದೇರು ಚಡ್ಡಿಡು ಬಲ್ತಂ ಪೋಪಿನ ಒಂಜಿ ಫೋಟೋ ಅವು ತೂನಗ ಅನ್ನ ವ್ಯಕ್ತಿತ್ವ ಏತು ಮಲ್ಲ ಪಂದದು ನಮ್ಮ ತೆರಿಯಣ್ಣಂಚಿನ ಈ ಒಂಜಿ ಸಂದರ್ಭ. ಕೇಂದ್ರ ಇಲಾಖೆಡು ರೈಲ್ವೆ ಇಲಾಖೆಡು ಎತ್ತರದ ಒಂಜಿ ಸ್ಥಾನ ದೆತೊಂದು ಅವನ ಸೇವೆನು ಉತ್ತಮ ರೀತಿ ಶಿಸ್ತುಬದ್ಧವಾದ ಸ್ಟ್ರಿಕ್ಟ್ ಇದ್ದದು ಅದನ್ನ ಕಾರ್ಯ ನಿರ್ವಹಿಸದು ಅವೇ ಶಿಸ್ತುಬದ್ಧವಾಯಿನ ಜೀವನನು ನಮ್ಮ ಫಿಶಿಂಗ್ ಫೀಲ್ಡ್ಗೆ ಇಡೀ ಕಾಣುತ್ತದೆ ಮುಲ್ಪ ನಮ್ಮೊಟ್ಟಿಗೆ ಇದ್ದದು ಅದನ್ನ ಶಿಸ್ತುಬದ್ಧವಾಯಿನ ಆ ಒಂಜಿ ಡಿಪಾರ್ಟ್ಮೆಂಟ್ ಮಂತ್ರಿನ ಕೆಲಸನು ನಂಗೆ ತೋರ್ಪಡಿಸಿದ ಈ ಶಿಸ್ತುಬದ್ಧವಾಯಿನ ಈ ಒಂಜಿ ಮೀನುಗಾರಿಕೆದ ಎತ್ತರದ ವಿಷಯ ಉಂಟು ಅವೇನು ಪೂರ ಮೀನುಗಾರರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದ ಒಂಜಿ ಧೀಮಂತ ವ್ಯಕ್ತಿ. ಮೀನುಗಾರಿಕೆ ಈ ಬಂದರಡು ಅದನ್ನ ಹಿರಿಯಕ್ಕಲ್ಲ ಮೀನುಗಾರಿಕೆ ಎತ್ತಿನಾರು ಆಂಡಲ ಆರು ಆ ಮೀನುಗಾರಿಕೆನು ಎತ್ತರವು ಕಣತೀರು ಬಣ್ಣಗ ಆಳ ಸಮುದ್ರದ ಮೀನುಗಾರಿಕೆ ಅಂಚನೆ ಪರ್ಸಿನ್ ಯೂನಿಯನ್ ಪರ್ಸಿನ್ ಬೋಟದ ಒಂಜಿ ಮೀನುಗಾರಿಕೆ ಬೊಕ್ಕ ಮುಖ್ಯವಾದ ಬೋಟುಡು ಮರದ ಬೋಟುಗು ಫೈಬರ್ ಕೋಟಿಂಗ್ ಮಲ್ತದೆ ಎದುರು ಫಿಶ್ ಹೋಲ್ಡ್ ಮಲ್ತದೆ ತುಂಬ ದಿನಾಲ ಪೋದು ಬರೋಂದಿನ ಬೋಟುನು 5 ದಿನ 10 ದಿನ ಮುಟ್ಟ ಎಕ್ಸ್ಟೆನ್ಷನ್ ಮಲ್ಪುನ ಅಂಚಿನ ಒಂಜಿ ವ್ಯವಸ್ಥಿತ ರೀತಿಯಿಂದ ಮಲ್ತಿದ್ದ ಒಂಜಿ ವ್ಯಕ್ತಿ. ಮಂಗಳೂರು ದಕ್ಕೇಡು ಕರ್ಬದ ಬೋಟನು ಅಲ್ತಿರ್ದಿಡೆ ಕಾಣುತ್ತದೆ ಅವೇನು ಕರ್ಬದ ಬೋಟನು ಪೂರೈಗಳು ಇಂಟ್ರೊಡ್ಯೂಸ್ ಮಾಡ್ತಿದ್ದ ಅವಲ ಒಂಜಿ ಮಲ್ಲ ವಿಷಯ. ನಮ್ಮ ಮುಲ್ಪ ಮಂಗಳೂರು ಹತ್ತಿರ ಮಲ್ಪೆ ದಕ್ಕಲೇನು ಕೊಚ್ಚಿಗಿಲೆ ತಂಪೋದು ಅಲ್ಪ ಪರ್ಮಿಷನ್ ತೆಪ್ಪಾಗೋದು ಅಲ್ಪ ಮಾರ್ಕೆಟಿಂಗ್ ಮಲ್ಪಲಕನೆ ಮಲ್ತದೆ ಅಲ್ಪ ಮುಲ್ಪದ ಫಿಶಿಂಗ್ ಹತ್ತಂದ ಕೇರಳದಕ್ಕೂ ನಮ್ಮಲ್ಲಿ ಹೆಚ್ಚು ಬೆನ್ಪೇರತ್ತ ನಮ್ಮದೇ ಬೇರೆ ಬಲ್ಲಿ ಪಂಪಿನ ಒಂಜಿ ದೃಷ್ಟಿಕೋನೋಡು ಮುಲ್ಪದ ಜವನೆರೆಗೆ ಆ ಒಂಜಿ ಶಕ್ತಿ ಕೊಡ್ದು ಬಲೆ ಎನ್ನೊಟ್ಟಿಗೆ ಬಲೆ ನಿಖಲೆಗೆ ಹಣ ಆ ಮಾರ್ಗದರ್ಶನ ಮಲ್ಪ ನಿಖಲು ದುಂಬಲೆ ಪಂಪಿನ ಒಂಜಿ ಸಪೋರ್ಟ್ ಮಾಡ್ತದೆ ಆ ಜಾಗೆಗೆ ಲೆತಂಪೋದು ಅಲ್ಪ ಬೋರ್ಡ್ ಗೋಡಾತಿನ ಮಾಹಿತಿನ ಕೊಡ್ದು ಆ ಈ ಜವನರನ್ನು ಎತ್ತರಗೂ ಕಾಣತ್ತಿನ ಒಂಜಿ ವ್ಯಕ್ತಿ ಬಂದಾಗ ಲೋಕನಾಥ್ ಬೋಳರ್ ಕುಡೊಂಜಿ ವಿಷಯ. ನಮ್ಮ ಈ ಸಹಕಾರಿ ಸಂಘದ ವತಿಟ್ ಸಹಕಾರಿ ಸಂಘದ ಸದಸ್ಯರ ಅತ್ತಂದ ಪಿದೈದಕ್ಕಲೆಲ್ಲ ಫಿಶಿಂಗ್ದ ಬಗ್ಗೆ ಹೆಚ್ಚಿಗೆ ತರಬೇತಿಗೋಸ್ಕರ ಹೆಚ್ಚಿಗೆ ಐತ ಬಗ್ಗೆ ತಿಳುವಳಿಕೆಗೋಸ್ಕರ ಮಂಗಳೂರದ ಜನಕ್ಕಲೇನ ಬೇತೆ ಬೇತೆ ರಾಷ್ಟ್ರ ಲೆತಂಬೋದು ಅಲ್ಪ ಆ ರೀತಿಯ ಮೀನುಗಾರಿಕೆ ಆವೊಂದುಂಡು ಐತ ಬೆನಿಫಿಟ್ ಹೆಂಚಿನ ದಾನೆ ಪಂಪಿನ ಒಂಜಿ ವಿಷಯನು ನಮ್ಮ ಜನಕುಲೆಗೆ ತೋರ್ಪಡಿಸಿದ ವ್ಯಕ್ತಿ ಲೋಕನಾಥ್ ಬೋಳರ್. ಈ ಒಂಜಿ ವ್ಯಕ್ತಿನ ಮೆರ್ನ ವ್ಯಕ್ತಿತ್ವದ ಬಗ್ಗೆ ಪಂಪುಣ ಅನಾಂಡ ಮಹಾಭಾರತದ ಭೀಮಸೇನನಿಗೆ ಅರೇನು ಒಂಜಿ ಹೋಲಿಸಲಿ ಭೀಮಸೇನೆ 18 ಮೌಲ್ಯ ನಮ್ಮ ಜೀವನ 18 ಮೌಲ್ಯ ಇತ್ತಂದ ಒಂಜನೆ ಮೌಲ್ಯನ ಧರ್ಮರಾಯ ತಜಪಾ ಕೊರಿಯಡ 10 ಮೌಲ್ಯನ ಭೀಮಸೇನ ತಜಪಾ ಕೊರಿಯಡ ಅರ್ಜುನ ಮೂಜಿ ಮೌಲ್ಯನ ತಜಪಾಯಡ 2 ಜನ ನಕಲ ಸಹದೇವನ ತಜಪಾಯಡ ದ್ರೌಪದಿ ಒಂಜಿ ತಜಪಾಂಡ
ವಂಜನೆಯೇ ಮಲ್ಲ ಅತಿ ಎತ್ತರವಾಯಿನ ಮೌಲ್ಯನು ಕೃಷ್ಣ ಪರಮಾತ್ಮೆ ತೊಜಪಾಯಿ ಆಂಡ 10 ಮೌಲ್ಯನ ಏಕ ವ್ಯಕ್ತಿని ತೊಜಪಾವಡು ಬಂದಾಂಡ ಈ ಭೀಮಸೇನೆ ಅವೇಲಕನೆ ರಾಮಾಯಣಡು ಆಂಜನೇಯನ ವ್ಯಕ್ತಿತ್ವ ತೊಜಪಾದಿನ ವ್ಯಕ್ತಿಲ ಒಂದೇ ನಮ್ಮ ಭೋಲಾರ್ ಆ ಭೋಲಾರ್ ಶ್ರೀಲಂಕೆಗೆ ಹೋದಲಾಗಿದ್ದು ಪೋಪ್ಲಕನೆ ನಮ್ಮ ಊರುಡ್ದು ನಮ್ಮ ಜನಗಳನ್ನ ಗೋಡ್ಕಿನಾತ್ ಪರವರೆಗೂ ಪರ ದೇಶಗಳೆದಂಬೋದು ಅಲ್ಪದ ಪೂರ ವಿಚಾರವನ್ನು ತಜಪಾದಿನ ವ್ಯಕ್ತಿ ಬಂದಾಗ ಒಂದೇ ಲೋಕನಾಥ್ ಬೋಲಾರ್ ಅಂಚ ಈ ಒಂಜಿ ಸಂದರ್ಭಡು ಮೇರನ್ ಏತ್ ಪುಕಾರಂಡಲ ಅವು ಗಮ್ಯ ಒಂದು ಗಾಯ ಪನ್ನಗ ಎಂಕ್ಲ ಅರೆಗ್ಲ ವ್ಯವಹಾರಡು ಸುಮಾರು ಸತಿ ಒಂಜಿ ರೀತಿದ ಆಂಡಲ ಯಾನು ಸೋತು ದಿನತ್ತಂದೆ ಯಾನು ಗೆಂದದು ಜೋರಲ್ಲ ಯಾನು ಸೋತು ನತ್ತಂದೆ ಗೆಂದದು ಆಂಡ ಲಾಸ್ಟ್ ಜೀವನದ ಲಾಸ್ಟ್ ಟೈಮ್ಡು ಎಂಕಲು ಒವ್ವ ಒಂಜಿ ದೇವರನ ಒಂಜಿ ಸಹಾಯ ತುಲೆ ಒಂಜಿ ಕಾಂಪ್ರಮೈಸ್ ಬರ್ತದೆ ಎಂಕಲು ಇತ್ತೆ ಭಾರಿ ಮುಟ್ಟವಾದ ಇರ್ತದೆ ಈ ಒಂಜಿ ಸಂದರ್ಭಡು ಎಂಕಿ ಯಾಂತ್ರಿಕತೆ ಧ್ವನಿ ಒಂದು ನೀರು ಪ್ರಾಥಮಿಕ ಸಹಕಾರ ಸಂಘಡು ಎಂಕಲ ಒಂಜಿ ಪ್ರಾಧಾನ್ಯತೆ ತಿಕ್ಕಲಕನೆ ಆರು ಮಲ್ತೇರು ಅರೆನಾರು ಏತ್ ಜನ ಬಾಸ್ ಪಂಡೇಡಲ ಏನಾರು ಪೊತ್ತಿ ಬರ್ತದೆ ಎಂಚಿನ ಸಮಸ್ಯೆ ತನ ಪೊತ್ತಿ ಬರ್ತದೆ ಬಾಲು ಬಾಸ್ ಬಂದದೆ ನಾನು ಪಂಪಿನ ಅಂಚಿನ ಆ ಒಂಜಿ ಪ್ರೀತಿದ ಒಂಜಿ ಅಪ್ಪುಗೇನು ಎಂಕಿತ್ತ ಅವನ ವಂಚನೆ ಅದು ಪೋಂದುಂಡು ಅಂಚ ಅದು ಪನಗ ಇಂಚಿನ ಒಂಜಿ ವ್ಯಕ್ತಿ ಈ ವ್ಯಕ್ತಿತ್ವ ನಮ್ಮ ಎದುರು ಇದ್ದದು ಇತ್ತ ನಮ್ಮ ಪಿರವಡು ಇಜ್ಜಂದೆತ್ತಿನತ್ತ ಅನ್ನೋದು ನಮ್ಮ ಪೂರ ಜಿಂಜ ಭಾರಿ ಒಂಜಿ ಲಾಸ್ಡೇ ಉಳ್ಳ ಆಂಡಲ ಆರು ಪಾಡು ಕೊಡ್ತಿನ ಸಾದಿ ಆತ ಎಡ್ಡೆತ್ತಿನತ್ತ ಬಂದದು ಆ ಸಾದಿದ ಪ್ರಕಾರ ನಮ್ಮ ಪೋಂಡ ನಮಲ ಅವೇ ಗುರಿ ಮುಟ್ಟೊಲಿ ಪಂಪಿನ ಒಂಜಿ ಧೈರ್ಯಡು ಯಾನ ಈ ಒಂಜಿ ಸಂದರ್ಭಡು ಅಂದಂದ್ರಲ್ಲ ಯಾನ ಕಾಲ್ಬೋಟ್ ಪರ್ಸಿನ್ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಈ ಒಂದು ಸಂದರ್ಭಡು ಪರ್ಸಿನ್ ಯೂನಿಯನ್ದ ಪೂರ ಸದಸ್ಯರನ್ನ ಪರವಾದ ಹರೆಗೆ ಯಾನ ಈ ಒಂಜಿ ಸಂದರ್ಭಡು ಸದಸ್ಯರನ್ನ ಪರವಾದ ನಮನ ಕೊರಿಯರೆ ಯಾನು ಇಚ್ಛೆ ಪಡೆದೆ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯುಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ
ಕೆಲವು ವಿಶೇಷ ಗುಣ ಬಂಡ ಆಗಲಿ ಮಸ್ತ್ ಪಾತ್ರನ ಮಾತ್ರ ಅರ್ನ ಹೃದಯ ಮಾತ್ರ ಜೋಕುಲ್ನ ಹೃದಯ ಅವು ಏರಿಯಲ್ಲ ಹೆಚ್ಚು ಕಡಿಮೆ ಗೊತ್ತು ಏನು ಹರಡ ಸಾಧಾರಣ ಒಂಜಿ 10 ವರ್ಷ 20 ವರ್ಷದ ಅನುಭವಡು ಏನು ತೂಯಿನ ಅಂಚನೆ ಅವ್ರ ಪ್ರತಿ ಒಂಜಿ ಸಮಯಡ್ಲು ಕೂಡ ಅರೆ ಮೀನುಗಾರ ರೇಟೆ ಅವು ಏನು ತೂಪೆ ಕಾರವಾರ ಬಸ್ಸಿನ ಎಡಮುಟ್ಟ ಆರು ಭಕ್ತನ ಎಂಕಲೊಟ್ಟು ಆರು ಮೀನುಗಾರಿಕೆ ಸಹಾಯ ಮಲ್ದಾರ ಅನ್ಪಿನ ಪ್ರತಿ ಜವನೆರಡಲು ಉಂಟು ಎಂಕಲ್ನ ಈ ಮೀನುಗಾರಿಕೆ ವೃತ್ತಿನ ಆಧುನೀಕರಣ ಮಲ್ದಿನಾರು ದುಂಬಿ ಇತ್ತನ್ನು ಪೂರ ಎಂಕಲ್ ಹಿರಿಯರ್ಲ ಮಲ್ದೇರು ಐಕೆ ಒಂಜಿ ಹೊಸ ಭಾಷೆ ಬರೆದಿನಾರು ಅನ್ನು ಪಣಪಿನ ಒಂದು ಪೂರಗಳೆಲ್ಲ ಉಂಟು ಅಂಚನೆ ಆರು ಕೆಲವೊಂದು ಸಂದರ್ಭ 1994 ಬೊಕ್ಕ ಎಂಕಲ್ನ ಜಯಪ್ರಕಾಶ್ ಹೆಗಡೆ ಮಂತ್ರಿ అయినದಾಗ ಉಮೇಶ್ ಕರ್ಕೇರು ಕಾಶಿನಾಥ್ ಕರ್ಕೇರು ಮೋಹನ್ ಬೆಂಗ್ರೆ ಮೊಗಲು ಪೂರಲ್ಲ ಎಂಚಿನ ಮೀನುಗಾರರಿಗೆ ಸಹಾಯಗಳು ಅವಿನ ಗೆತ್ತೊಂದಿನಂಚಿನ ಪ್ರಯತ್ನಗಳು ಇತ್ತೆ ಅಂಚನೆ ನಾಡದೋಣಿಗಳ ಯಾಂತ್ರೀಕರಣ ದೋಣಿಗೆ ಒಂಜಿ ವ್ಯತ್ಯಾಸ ಇತ್ತು ಆ ಸಂದರ್ಭಗಳು ಬ್ರಹ್ಮೋಡು ಸಾಧಾರಣ 6 ಗಂಟೆ ಕೊಲ್ದೋದು 9 ಗಂಟೆ ಮಟ್ಟ ಕಾಶಿನಾಥ್ ಕರ್ಕೇರು ಇದ್ದರು ಮೋಹನ್ ಬೆಂಗ್ರೆ ಇದ್ದರು ಉಮೇಶ್ ಕರ್ಕೇರು ಕೂಡ ಇತ್ತೇರು ಆ ಸಂದರ್ಭಗಳು ಮರಿಯಾಲೋಡು ಎಂಕಲ್ನ ಕೇರಳ ಹೋದ ಬಂಡಾಗ ಎಂಕಲ್ನ ಮೀನಿನ ಪೂರ ಕೇರಳದಲ್ಲಿ ಪಸಪೋಪೇರು ಅವು ಅವರೆಬಲ್ಲಿ ಆ ಮೀನ್ದ ಲಾಭ ನಮ್ಮ ಮೀನುಗಾರರಿಗೆ ಸಿಕ್ಕೋಡು ಅಂತಿನ ನೆಲೆಟ್ಟು ಒಂಜಿ 57 ದಿನಕ್ಕೆ ಸರ್ಕಾರಿ ಆದೇಶ ಸಮೇತ ಹೊರಡಲು ಕೊಡ್ತು ಸರ್ಕಾರಿ ಆದೇಶ ಅವು ಸಮೇತ ಈಗಲ ಮೀನುಗಾರರಿಗೆ ಆ ಸಮಯದ ಹೆಲ್ಪ್ ಅದು ಇತ್ತು ಅವೇ ರೀತಿ ನಡತೊಂದು ಒಂಜಿ 2-3-4 ದಿನ ಹೆಚ್ಚು ಕಡಿಮೆ ಒಕ್ಕ ಈಗಲ್ಲ ಐಸ್ ಪ್ಲೇಟ್ ಅವನಾಗ ಜಾಗ ಅಲ್ಪ ಇತ್ತು ನೀಗಲ್ಲ ಬೆಂಗಳೂರು ಒಡೆ ಮುಟ್ಟ ಬಂಡ ಮೀಟಿಂಗ್ ಕುಲ್ದೇರಲ್ಪ ಪ್ರಿನ್ಸಿಪಲ್ ಸೆಕ್ರೆಟರಿನಾಗಲ್ಲ ನಿರ್ಧಾರ ಮಲ್ಪನ ದಿನ 10 ಫೋನ್ ಡೈರೆಕ್ಟ್ ಅವ್ರ ಮೀಟಿಂಗ್ ಮಲ್ಪನಾಗ ಅವ್ರಿಗೆ ಫೋನ್ ಮಲ್ಪನಂಚಿನ ವ್ಯವಸ್ಥೆ ಯಾರು ಮಲ್ದೇರು ಅಂಚನೆ ಮೀನುಗಾರರಿಗೆ ಒಂಜಿ ಸವಲತ್ತು ಇಂಚ ಕೊರಡು ಬಂಡ ಡಿಸಿಲ್ಡ್ ಬಸ್ಸಿನ ಐಸ್ಡ್ ಬಸ್ಸಿನ ಮಾರ್ಕೆಟಿಂಗ್ ಬಸ್ಸಿನ ಒಂದು ಕೊರ್ರೆಬೋದು ಇನ್ನು ಮೀನುಗಾರರ ಬಂದಲು ಈ ನಷ್ಟದ ಪರಿಸ್ಥಿತಿ ಇಲ್ಲ ಒಂಜಿ ಲಾಭ ಹಾಪಿನ ಪರಿಸ್ಥಿತಿಗೂ ಇನ್ನು ಈ ಮೀನುಗಾರಿಕೆ ಉಂಟು ಉದಾಹರಣೆಗೆ ಮಲ್ಪೇರು ಕೂಡ ಸಮೇತ ಪಣಪೇರು ಇಂಚ ಪಂಡ್ರೆ ಓಪನ್ ಪಂಡ್ರೆ ರಾಜ್ಯಗಳಿಗೆ ಸಿಕ್ಕನಾಗ ಮೀನುಗಾರಿಕೆ ಅಭಿವೃದ್ಧಿ ಅವರಿಗೆ ಅರ್ನವೇ ಕಾರಣ ತೇಪಂಡ ಈ ಲೈಲ್ಯಾಂಡ್ ತರಪುಡಾನೆ ಇಂಜಿನ್ ತರಪುಡಾನೆ ಬಕ್ಕೊಂಚು ಇಂಚಿನ ಪೂರ ಒಡೆ ಮುಟ್ಟ ಬಂಡ ಇನ್ಸೂರೆನ್ಸ್ ಎಲ್ಲ ಕಡಿಮೆ ಅವಡಂಚಿನ ಇಂಚಿನ ಉದಾಹರಣೆಗೆಲ್ಲ ಉಂಟಾರ್ನ ಒಂಜಿ ಬಂಡ ಹಣಕಾಸು ವಿಷಯ ಹೊರಡಾರು ಎರ್ಲ ಅರೆಗೆ ದೋಸ್ತಿ ಎಂಕಲ್ ಪೂರ ಉಲ್ಲ ಒಂಜಿ ದಿನ ಆರು ಮೆಡ್ರಾಸ್ಗೆ ಅರ್ನ ಆಪರೇಷನ್ ಪೋನಪ್ಪ ಒಂದಿಲ್ಲ ಹೆಲಿಕಾಪ್ಟರ್ ಹೋದ್ ಜತ್ತು ಆಂಬ್ಯುಲೆನ್ಸ್ ಪೋನ ಹಿಂಗೆ ಫೋನ್ ಮಲ್ದೇರು ಎಂಚಿನ ಮರ್ರೆ ಒಂದು ಕಾಸು ಕಟ್ಟಲೆ ಅಂದು ಎಂಕ್ ಬೇಜಾರು ಅಡಿಗೆ ಸೌಕೆ ಇಂಚು ಮರ್ರೆ ಎನ್ನ ಕಾಸಿಗಿರ ಇದೇ ಗೀತಂದು ಇಜಿ ಆತ ನಿಷ್ಠೂರವಾದಿಯ ಅವು ದೇಗ ಬಂಡ ಒಂದು ಸಂಸ್ಥೆ ಬಲೆ ಹೊಂಡ ನಿಷ್ಠೂರವಾದಿಯ ದಿಪ್ಪೊಡು ಬೊಕ್ಕ ಇನಿ ಅರೆಗೆ ನಿಜವಾದ ಒಂಜಿ ಶ್ರದ್ಧಾಂಜಲಿ ಕೊರ್ಪಿನ ಬಂಡ ಆರು ಒಂಜಿ ಎಡ್ಡೆ ಆಶಾಭಾವನೆ ಒಂಜಿ ಸಂಸ್ಥೆ ಕಟ್ಟಬಾರ್ದೆ ಅಲ್ಲಿ ಒಲ್ಲುಲ ಮತಭೇದ ಬರಂದೆ ಒಂಜಿ ಬರಂದೆ ಅವನ ಎಡ್ಡೆ ನಡಪುಂಡ ನಿಜವಾದಾಗಲೇ ಒಂಜಿ ಕೊರ್ಪಿನ ಶ್ರದ್ಧಾಂಜಲಿ ಬಂಡದ ಎನ್ನುವೆ ಅಂಚನೆ ಮೀನುಗಾರಿಕಾ ವೃತ್ತಿಡು ಆರು ಎಂಚಿನ ಪೂರ ಬದಲಾವಣೆ ಮಲ್ದೇರು ಒಂಜಿ ಗ್ರೂಪ್ ಅರಡು ಒಂಜಿ ಇತ್ತನು ಒಂಜಿ ಏಕ ವ್ಯಕ್ತಿತ್ವ ನಿರ್ಧಾರ ಇತ್ತನು ಅವನು ನನ್ನ ಪೂರ ಬಂಡ ಕೇಳುವರವರ ಕೇಳುಜ ಮಲ್ಪುರ ಉದ್ದೇಶ ಸರಿ ಇಪ್ಪನಾಗ ಐಟು ಒಂಚೂರು ಎಂಚಿನ ಮಣ್ಪರೈಕು ಸ್ವಜನ ಪಕ್ಷ ಪತ್ತ ಒಂಜಿ ಏನ ಮಣ್ಪರೈಕು ದೃಢ ನಿರ್ಧಾರ ಒಂಜಿ ಹೊರಡು ಮಣ್ಪೇರೆ ಅಂಚ ಮಲ್ತುಂಡ ಎಡೆಗೆ ಎಡ್ಡೆ ಕೂಡ ಐಕೆ ಎಂಕಲ ಒಪ್ಪಿಗೆ ಕೊರೋಲಿ ಅಂಚನೆ ಇನ್ನಿತ ದಿನೊಟ್ಟು ಅಗಲ ಈ ಒಂಜಿ ಅಗಲಿಕೆ ನೋವನ್ನು ಅಗಲ ಕುಟುಂಬ ವರ್ಗ ಕೊರೋಡು ಅಂಚನೆ ಈ ಸಹಕಾರಿ ಸಂಘ ಆರು ದಾಂತ ಒಂಜಿ ಬಡವನ ತೋಜ ಕೊರ್ರೆಬಲ್ಲಿ ಅಂಚ ಇತ್ತೀಚಿನ ದಿನೊಟ್ಟು ಹರಡೇನು ದಿನ ಪಾತ್ರನಾಗ ಮೂರಣಿಗೆ ಬಂಡೇರು ಜಾಗ್ರತೆ ಮಲ್ಪಿಲೇಸೋರು ಇಂಚಿಂಚ ಉಂಟು ಪ್ರಾಯದಾಗಲೇ ಒಂದು ತೊಂದರೆ ವಾಯಿನ ಒಂದು ಏನು ಕ್ವಾರಂಟೈನ್ ಉಲ್ಲೆ ಈ ಮಂಡೆ ವಚ್ಚ ಮಲ್ತ ನೋಡ್ಚಿ ಅಪ್ಪಣ್ಣ ಏನೊಂದು ಪಣಪೆ ಈರಂಗೆ ಪಂಡ್ರೆ ಈರು ಒಂಜಿ ಇರಲ್ಲ ಪಣ್ಣ ಕೇಳುಜರು ಇರ್ನ ಒಂದೇ ಕ್ಲಾಸ್ ಅಪ್ಪಣ ಇರು ಜಾಗ್ರತೆ ಮಲ್ಪೋಡ ಅಂತದ್ದು ಅಂಚನೆ ಪ್ರತಿದಿನ ಅಲ್ಲಿ ಕಾಶಿನಾಥ್ ಕರ್ಕೇರ ಮೆರಡ ಉಮೇಶ್ ಕರ್ಕೇರಡ ಸಿಂಧುರಾಮಡ ಅವ್ರನ್ನ ಆರೋಗ್ಯ ಬಗ್ಗೆ ಕೇಳೋನಿದ್ದೆ ಅವ್ರನ್ನ ಬುಡಿದಿಗಳು ಅವರ ಫೋನ್ ಮಾಡ್ತೆ ಮುರಾಣಿ ತತ್ತದೇನು ಬೆಂಗಳೂರು ಬಂದು ಸಿಂಧುರಾಮನ ಫೋನ್ ಮಾಡ್ತಾನೆ ಬೋಡಿ ಗಂಟೆ 12 ಗಂಟೆ ಮಧ್ಯಾಹ್ನ ಮಲ್ಪುಜಾರ ಎಂಚಿನ ಮರಗಂಡೆ ದಾಲಜಿ ಎಂಚ ಉಳ್ಳರಿಗೆ ಎಡ್ಡೆ ಉಳ್ಳರು ಪಾತಿರು ಒಂದು ಎಡ್ಡೆ ಅಭಿಪ್ರಾಯ ಒಂಜಿ ಆರೋಗ್ಯವಾದ ಬರೋದಿಲ್ಲರ ಅಂದು ಬಂಡು ಪಂಪಿ ನಾವು ಕೇಂಡೆ ಅಂಚ ಅದು ಇನ್ನಿತ ದಿನ ಎಂಕ ತೋಜುಂಡು ಕುಡ್ಲ ಬಂಡಾಗ ಎಂಕ್ಲ ಏರ್ಲ ಒಂಜಿ ಧ್ವಜಸ್ತಂಭ ತೂದು ಬರ್ಪ ಎಂಕಲ್ಲ ನಾವೇ ನಡಪೋಣ ಅಂಚ ಆರ್ಲ ಒಂಜಿ ಉಳ್ಳೇರು ಅಂಪಿನ ಅರೆ ಒಟ್ಟು ಸುಮಾರು ಸಲ ಬೆಂಗಳೂರು ಹೋನಾಗ ಅರ್ನಪುರ ಕತೆ ಬಣ್ಣ ಭಾಳ ಬೇಜಾರಾಕು ಇಂಚಿ ನಮ್ಮ ವ್ಯಕ್ತಿಲ್ಲ ಉಳ್ಳೇರ ಅಂದು ನಿಷ್ಠುರ ಪತ್ತರು ಆಡ ಮನಸ್ಸು ಮಾತ್ರ ಕ್ಲೀನ್ ಉಂಟು ಮನಸ್ಸು ಅಂಚ ಒಂದು ಹೆಚ್ಚಿನ ಜನಕಾರನ ಒಟ್ಟುಡಿಪಿನಗಳೇ ಮಾತ್ರ ಗೊತ್ತುವಿನ ಬೊಕ್ಕ ಆರು ಪ್ರತಿ ಜನಕ್ಕೂ ಸಲಹೆ ಪಣಪಿನ ಜನ ಸಲಹೆ ತತ್ತು ಬಣೋತಿ ಮಾಡೋದು ಬೀಜ ರೌಲೋಣ ಸಮಯದ ಬಗ್ಗೆ ಬಹಳ ಮಹತ್ವ ಸಮಯದ ಬಗ್ಗೆ ಎಂಕಲ್ ಪೂರ ಬಣ್ಣಗ ಅದಕ್ಕೆ ರಸ್ತೆ ಸಮಯ ನೇಷನಲ್ ಹೈವೇ 12 ಗುಂಡಿ ಪೂರಂ ಬರ್ ಬಿನಿಯನ್ ಕ್ಯಾಪ್ಟನ್ಗೆ ಇಷ್ಟ ಆನಂದ್ ಕುಂದರ್ ಸಮಾನ ಇರ್ಪಿನ ಎಡೆ ಬದ್ದು ಬಕರಟ್ಟು ಉಣಸ್ಪಾಡು ಬೇಜಾರು ತಲೆಪ್ಪೇರು ಈಗಲೇ ಶಿಸ್ತದ ಅಂತಿನಾಗಲ್ಲ ಅಂತ ಇಂಚ ಶಿಸ್ತದ ಮನುಷ್ಯ ಆ ಶಿಸ್ತು ಏರ ಅಳವಡಿಸ್ಕೊಂಡರು ಅರೆ ನಿಜವಾದ ಕೊರ್ಪಿನ ಶ್ರದ್ಧಾಂಜಲಿ ಪಂಡು ಏನಾರು ಪಾತ್ರ ಮುಗಿப்பு ಕಾರ್ಯಕ್ಕೆ ವೃತ್ತಿಡು
ಎಂಕಲ ನಗರ ಪಾಲಿಕೆ ಮಹಾನಗರ ಪಾಲಿಕೆಡು ಒವ್ವಾಣ ಒಂಜಿ ಸರ್ಕಲ್ಗೆ ಅರ್ನ ಒಂಜಿ ಪ್ರತಿಮೆ ಸ್ಥಾಪನೆ ಮಾಡ್ಪರೆಗೆ ನೀವು ಒತ್ತಾಯ ಮಲ್ಪಲೆ ಎಂಕಲ ಮಾಧ್ಯಮ ಸಂಘಟ ಒಂಜಿ ಮಂದಿ ಮಲ್ಪೊರ್ಪ ಅರ್ನ ಒಂಜಿ ಪೊದರ ನೆನಪು ಕೊಡೋಣ ಒವ್ವಾಣ ಒಂದು ಸರ್ಕಲ್ ಬಂದಾಗ ಲೋಕನಾಥ್ ಬೋಳಾರ್ ಸರ್ಕಲ್ ಬಂಡದು ಒಂಜಿ ನಾಮಕರಣ ಮಲ್ಪನ ಉದ್ದೇಶ ಎಂಕಲ ಪ್ರತಿ ಮೀನುಗಾರರು ಮಲ್ಪಡ ಒಂದು ನಾವು ಕಳಕಳಿ ಎಲ್ಲ ಪೂರ ಗೌರವಾನ್ವಿತ ನಿರ್ದೇಶಕರೇ ಅಂಚಿನ ಮುಲ್ಪ ಸೇರ್ದಿನ ಲೋಕನಾಥ್ ಬೋಳಾರನ ಅಭಿಮಾನಿಗಳು ಸಮಸ್ತ ಮೀನುಗಾರ ಸಮಾಜಕ್ಕೆ ಮಲ್ಲ ನಷ್ಟ ಅವು ಜಿಂಜಾವರಿ ಬಾರಿ ಕಷ್ಟ. ಲೋಕನಾಥ್ ಬೋಳಾರ್ನ ವ್ಯಕ್ತಿತ್ವನೇ ಅಂಚ ವೈವಿಧ್ಯಪೂರ್ಣமான ವ್ಯಕ್ತಿತ್ವ ಒರಿಯರಿ ಒಂಜಿ ಕುರುಡೆ ರಾಣೆ ಅಂತದ್ದು ಒಂಜಿ ಭಾಗವನ್ನು ಬರ್ತದ್ದು ಒಂಜಿ ಅಭಿಪ್ರಾಯ ಇಂಚ ಕೊಡ್ತೀರ ಲೋಕನಾಥ್ ಬೋಳಾರ್ನ ಅಂಚಿನ ಒರಿಯರಿ ತುಯಿನಗಳು ಒಂಜಿ ಅಭಿಪ್ರಾಯ ಒಟ್ಟಾರೆ ಅಭಿಪ್ರಾಯ ಬಂದಾಗ ಅದನ್ನ ಸರ್ವಾಂಗೀಣ ಆಯ್ತು ಆರ್ನ ನಿಜ ಪರಿಸ್ಥಿತಿ ಅರಿವಾಪ ಮಾತ್ರ ನಾವೆಲ್ಲ ಸಾಧ್ಯ. ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿ ಸನ್ಮಾನಗಳು ಮಾತಾಡ್ತಿದ್ದೊಂದು ಇತ್ತೆರಡಲ ಅನಿರೀಕ್ಷಿತವಾದ 1978ನೇ ಇಸವಿ ನವೆಂಬರ್ 5ನೇ ತಾರೀಕಿನ ನಡೆದಿನ ಅಳುವೆದ ಬಾಕಿ ನಡೆದಿನ ದುರ್ಘಟನೆ ಅನಿರೀಕ್ಷಿತವಾದ ಲೋಕನಾಥ್ ಬೋಳಾರ್ನ ಈ ಕ್ಷೇತ್ರವು ಕಂತಡು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಮಾನ ಸನ್ಮಾನ ಪಡೆದಿತ್ತನಲ್ಲ ಅದನ್ನ ನಿಜ ಪ್ರತಿಭೆದ ಅನಾವರಣ ಆಯ್ನಿ ಯಾಂತ್ರಿಕ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷರಾದ ನಿರ್ದೇಶಕರಾದ ಆಯ್ಕೆಯಾದ ಪ್ರತಿಭಟನೆ ಬಹುಶಃ ಅನಿರೀಕ್ಷಿತವಾದ ಮೀನುಗಾರ ಕ್ಷೇತ್ರ ಬತ್ತಿಡಲ್ಲ ಅಪಾರವಾದ ಕೊಡುಗೆಯನ್ನು ಈ ಕ್ಷೇತ್ರ ಮೀನುಗಾರ ಕ್ಷೇತ್ರ ಕೊಡ್ತಿನ ಅದ್ವಿತೀಯ ನಾಯಕ ಯಾರನ್ನು ಕೊಂಡು ತಪ್ಪವ ದಿವಂಗತ SK ಆಮೇಲೆ ಮೀನುಗಾರಿಕೆ ಯಾಂತ್ರಿಕದ ಮೀನುಗಾರಿಕೆಯನ್ನು ಮಂಗಳೂರು ಕಂತಿಡಲ್ಲ ಆ ಯಾಂತ್ರಿಕದ ಮೀನುಗಾರಿಕೆ ಮುಂದುವರಿದಿನ ಭಾಗ ಅದು ಆಮೂಲಾದ ಬದಲಾವಣೆ ಅವು ಮರದ ಬೋಟುಪ್ಪು ಅಲ್ತದ್ದು ಫೈಬರ್ ಬೋಟುಪ್ಪು ಅಲ್ತದ್ದು ಸ್ಟೀಲ್ ಬೋಟ್ ಆದಕ್ಕೂ ಅದನ್ನ ಸ್ಟೋರೇಜ್ ಫೆಸಿಲಿಟಿ ಕಲ್ಪನೆ ಮಾಡ್ಕೊಳಕು 4 ದಿನ ಹಿಡಿದ್ರೆ 10 ದಿನ 15 ದಿನ ಉಂಟು ಸಾಮರ್ಥ್ಯ ಆದಕ್ಕೂ ಅವನು ಮಾತ್ರ ಒಂದು ರೀತಿಯ ಬದಲಾವಣೆದ ಮೂಲ ಕರೆದು ಸನ್ಮಾನ್ಯ ಲೋಕನಾಥ್ ಬೋಳಾರ್ ಮಾಡ ತಪ್ಪ ನಷ್ಟದ ರೀತಿಯ ಈ ಮೀನುಗಾರಿಕೆ ಎಂಚ ಲಾಭದಾಯಕ ಮಕ್ಕಳಿಗೆ ಬಂದು ಜವನಿಗೆ ಮಾತ್ರ ಒಂದು ತಿಳುವಳಿಕೆ ಕೊಡ್ತಿದ್ದಾರೆ ಮಾತ್ರ ಯುವಕರು ಮಾತ್ರ ಮೀನುಗಾರಿಕೆಗೆ ಬೆರಿಪಾದ ಹೋಗಿನ ಸಂದರ್ಭಗಳು ಲಾಭದಾಯಕ ಎಂಚ ಮಲ್ಪೊಲಿ ಮೀನುಗಾರಿಕೆ ಬೋರ್ಡ್ ವಿನ್ಯಾಸ ಎಂಚ ಕೊಡು ಇಂಧನ ಕ್ಷಮತೆ ಮಲ್ಕೊಂಡು ವಾರೀತಿ ಕೊಡು ಬಲತ ಗಾತ್ರ ಎದ್ದು ಬೋಡು ಬೋಟದ ಗಾತ್ರ ಎಂಚ ಬೋಡು ವಾರೀತಿ ಮೀನು ಪ್ರಿಸರ್ವ್ ಮಾಡ್ಕೊಡು ಎಂಚ ಮಾತ್ರ ಮೇಂಟೈನ್ ಮಾಡ್ಕೊಡು ಬೋಟದ ಎಂಚ ಮೇಂಟೈನ್ ಮಾಡ್ಬೋದು ಈ ರೀತಿಯ ಸರ್ವಾಂಗೀಣమైన ಒಂದು ನಾಲೆಜ್ ಒಂದು ಅನುಭವವನ್ನು ಮೀನುಗಾರ ಯುವಕರಿಗೆ ಮಾತ್ರ ಕೊಟ್ಟು ಇನ್ನು ಮಾತೆಲ್ಲ ಈ ಮೀನುಗಾರರ ಹೆಚ್ಚಿನ ಈ ಕ್ಷೇತ್ರದ ಬರಪಿನಂಚ ನಷ್ಟುಳಿತಿನ ಉದ್ಯಮ ಲಾಭದಾಯಕ ಮಧ್ಯ ಕೀರ್ತಿ ಸನ್ಮಾನ್ಯ ಲೋಕನಾಥ್ ಬೋಳಾರ್ಗೆ ಸಂಘ ಮಧ್ಯವರ್ತಿನ ಕೈಟು ವಿಶೇಷವಾದ ಮಧ್ಯವರ್ತಿನ ಕಪಿಮುಷ್ಟಿ ಈ ಸಮುದಾಯನ ತಪ್ಪಾದ ಕೀರ್ತಿಲ ಅರೆಗೆ ಸಂಘ ಇನ್ನು ಈ ಸಂಸ್ಥೆ ಅಧ್ಯಕ್ಷರು ಕೊಂಡು ಕೋಟ್ಯಾಂತರ ರೂಪಾಯಿದ ಆಸ್ತಿ ಮಾತ್ರ ಸಂಪಾದನೆ ಮಾಡ್ತಿತ್ತಂಡ ಈ ಸಮಸ್ಯೆ ಇಜ್ಜಿಂದ ಈ ಆಸ್ತಿ ಈ ಕಾಸಿಗೆ ಈ ಪಣ ಮಾತ್ರ ಎನ್ನ ಕೈಟಿದ್ದು ಎರೆಗ ಬೋಡುತ್ತಿನ ಸಂಪತ್ತು ನೀನಿ ನಮ್ಮ ಸಮುದಾಯಕ್ಕೆ ಹೊರತು ಕೊಡ್ತಿನ ಕೀರ್ತಿ ಮನ್ನ ಲೋಕನಾಥ್ ಬೋಳಾರ್ಗೆ ಖಂಡಿತವಾದ ಸಂದು ನಂಜನ ಆರು ಮೀನುಗಾರನ ಹಿತಚಿಂತೆಗೆ ಮೀನುಗಾರನ ನಿಜ ಮಿತ್ರೆ ಮೀನುಗಾರರ ಅಪಾರ ಅನುಭವ ಇರ್ತದ ಅನುಭವವನ್ನು ಮಾತ್ರೆಗಳ ಪಡೆದು ಕೊಡ್ತು ಮೀನುಗಾರನ ಒಟ್ಟಾದ ಇಂಚ ನಮ್ಮ ಅಭಿವೃದ್ಧಿ ಕನೋಲಿ ಬಂದು ತೆರಪಾತು ಕೊಡ್ತಿನ ನಾಯಕಿ ಮೀನುಗಾರಿಕರ ಬಗ್ಗೆ ಸದಾ ಚಿಂತನೆ ಮತ್ತೊಂದು ಮೀನುಗಾರಿಕೆ ದಿಕ್ಕಿನ ಪೂರ ಸೌಲಭ್ಯನ ಇತ್ಯಾದಿನ ಪಂಡಿನ ಮಾನೀಯರಲ್ಲಿ ಬಾಧ್ಯತೆ ಅವು ಐಸ್ ಫ್ಯಾಕ್ಟ್ರಿ ಆದಕ್ಕೂ ಡೀಸೆಲ್ ಸಬ್ಸಿಡಿ ಆದಕ್ಕೂ ಡೀಸೆಲ್ ಕಡಿಮೆ ರೇಟ್ ಕೊರ್ಪಿನ ಆದಕ್ಕೂ ಮೀನುಗಾರಿಕೆ ಕೊರ್ಪಿನ ಸಾಲ ಆದಕ್ಕೂ ಮೀನು ಜಪಾನ್ ಕೊಡ್ತಕ್ಕೂ ಅದು ಮಾತ್ರ ಒಂದು ರೀತಿಯ ಕ್ರಾಂತಿಕಾರಿ ಬದಲಾವಣೆ ಅಂತದ್ದು ಮೀನುಗಾರಿಕೆ ಲಾಭದಾಯಕ ಮಲ್ದಿನ ವಿಶೇಷವಾದ ಮೀನುಗಾರಿಕೆ ನಷ್ಟ ಹೊಡಿತುಂಡು ಮೀನುಗಾರಿಕೆ ಲಕ್ಷಗಟ್ಟಲೆ ರೂಪಾಯಿ ಬಂಡವಾಳ ಬಾರದ ಮೀನುಗಾರಿಕೆ ಬೋಟ್ ಮಾಡ್ತಂಡಲ್ಲ ಮೀನುಗಾರಿಕೆ ಅಂತ್ಯಡು ಲಾಸೇ ದನ್ನಿನಾದ್ರು ಲಾಸ್ ಮಾಡ್ತಾ ಇಲ್ಲ ಹೋಗಿನ ಸಂದರ್ಭಡು ಈ ಆನ್ ಮನಿ ಬಂದಿಲ್ಲ ಈ ಕಾನ್ಸೆಪ್ಟ್ ಅಂತಂದದ್ದು ಬೋಟ್ ಮಂದಿನ ಮಾಲಕರಿಗೆಲ್ಲ ಒಂದು ಅಂಶ ಅಕಲು ಒಂದು ನೆಮ್ಮದಿ ಜೀವನ ಮಲ್ಕೊಂಡು ಬಂದಿನ ಭಾವನೆ ಅಂತಂದದ್ದು ಇನಿ ಸಾಮಾನ್ಯ ಮಾತ್ರ ಹೆಚ್ಚಿನ ಬೋಟ್ ಮಾಲಕರಿಗೆ ಆರ್ಯನ ಮರಪೇರ ಸಾಧ್ಯನ ಜೀವಮಾನದ ಮರಪೇರ ಸಾಧ್ಯ ಖಂಡಿತ ಅಂಚಿನ ಒಂಜಿ ಮಲ್ಲ ಮೊಟ್ಟದ ಮೊತ್ತನು ಋತುದ ಅಂತ್ಯಗೂ ಆ ರಕಲಿಗೆ ಮಾತ್ರ ಕೊರ್ಪಿಲಕ ಬಲ್ತದೆ ಮೀನುಗಾರಿಕೆಗೆ ಪ್ರೋತ್ಸಾಹ ಮಧ್ಯ ನಮ್ಮ ಸಮಾಜ ಯಾಪನ ಮರಪೇರ ಸಾಧ್ಯ ಲೋಕನಾಥ್ ಬೋಳಾರ್ ಅಂಚಿನ ವ್ಯಕ್ತಿ ನಮ್ಮ ಸಮಾಜದ ನನವರಿಗೆ ಉಳ್ಳೇರನ್ನು ಬಂದ ಕಷ್ಟ ಬರ್ಪೂಜಿರನ್ನು ಬಂದ ಒಂದು ಬರ್ಪಿನ ಕಷ್ಟ ಸಾಧ್ಯ ಅಂಚಾದ ಆ ವರ್ಚಸ್ಸು ಒಡೆಮುಟ ಈ ಸಂಸ್ಥೆ ಇತ್ತು ಬಂದ ಯಾಂತ್ರಿಕ ಮೀನುಗಾರ ಸಂಘ ಲೋಕನಾಥ್ ಬೋಳಾರ್ ಬರ್ಪೇಟ್ ದುಂಬಲ ಇತ್ತು ಲೋಕನಾಥ್ ಕರಿಬೋಯಿ ಬಕ್ಕಲ ಒಡಿಯುಂಡ ಅಂಚೆನ ಒಪ್ಪುಂಡು ಖಂಡಿತ ಆನ್ಲ ಆ ಸಂಸ್ಥೆಯನ್ನು ಸಾಮಾನ್ಯ ಜನಕರು ನಮ್ಮ ಕರಾಡಿ ಉದ್ಯೋಗಲ ಬಂದಂತಿದೆ ಲೋಕನನ್ನ ಸೊಸೈಟಿ ಬಂದು ಮಾತ್ರ ಯಾಂತ್ರಿಕ ಸಹಕಾರಿ ಸಂಘ ಅಂದ್ರೆ ಏರ್ಲ ಬಂದ್ಬಿನ ಯಾನ್ಗೆಂದು ಲೋಕನನ್ನ ಸೊಸೈಟಿ ಆತ ಸೊಸೈಟಿಗೆ ಆ ಜೀವನೇ ಕೊಡ್ತೀರಿ ಇಡೀ ಜೀವಮಾನ ಆ ಸೊಸೈಟಿಗೆ ಆತ್ರ ಮುಡಿಪಾತಿ ಇರ್ತೀರ ಬಂದ್ಬಿನ ಅದನ್ನ ಅಂತಿಮ ಕಾಲೋಡ್ಲ ತೋಜಾದ ಕೊಡ್ತಾರೆ ನಂಗೆ ಮಾತಾಡೋದು ಅವು ಸ್ಪಷ್ಟ ಒಂದು ನಿದರ್ಶನ ನಂಗೆ ತೋಜು ಅಂಚೆ ಅದು ಅರ್ನಂಜಿನ ನಮ್ಮ ನಾಯಕತ್ವ ನಂಗೆ ದಿಕ್ಕರೆ ಬಹು ಕಷ್ಟ ಮಸ್ತ್ ಸಮಯ ಕಾಪಾಡಾವು ನಮ್ಮ ಆಶಾವಾದಿಲಾದ ಕಾಪುಗ ಅಂಜನೆಯನ್ನ ಇತ್ತದ ಈ ನಿರ್ದೇಶಕ ಮಿತ್ರ ವಿನಂತಿ
ಆರು ಬಜಿ ಬಾರಿ ಎತ್ತರೊಡಿ ಈ ಸಮಸ್ಯೆನ ಕೊಂಡ್ಬೋದಿದ್ದೇನೆ ಆ ಸಮಸ್ಯೆ ಆದ ಜೀವಮಾನ ಪೂರ ತ್ಯಾಗ ಬಂದು ಆತ ಎತ್ತರಡು ಕೊಂದಿದ್ದ ಸಮಸ್ಯೆ ಕಿಂಚಿತ್ ಆ ಸಾಧಿಡಿ ಪಿರ ಬರಲಿಲ್ಲ ಐದು ನನಾತ ಹೆಚ್ಚಿಗೆ ಹೋಗಿಲ್ಲ ఎందుకంటే ಎಂಜಿನ ಭಿನ್ನಾಭಿಪ್ರಾಯ ಹೆಚ್ಚಿ ಒಂದು ವೇಳೆ ಅಂಜಿನ ಭಿನ್ನಾಭಿಪ್ರಾಯ ಇರ್ತಿಲ್ಲಲ್ಲ ಅవి ಮಾತ ಬದಿಕರಿ ಆ ಸಮಸ್ಯೆ ನನಾತಿ ಎತ್ತರ ಕೊನೆಪಿಲ್ಲ ನೀವು ಮಾತಿನ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅವೇ ಈ ಸಂದರ್ಭ ಅದಕ್ಕೆ ನಮ್ಮ ಕೊರಪಿನ ಶ್ರದ್ಧಾಂಜಲಿ ಬಂದು ಯಾನ ಈ ಸಂದರ್ಭ ಬಂದೊಂದು ಆತನ ಧರ್ಮಪತ್ನಿ ಆತನ ಜೋಕುಲಿಗೆ ಆತನ ಸಂಸಾರದಲ್ಲಿ ಆತನ ಅಗಲುವಿಕೆದ ದುಃಖವನ್ನು ಸಹಿಸಿದ ಶಕ್ತಿಯನ್ನು ಭಗವಂತ ಹೊರಡು ಆತನ ಆತ್ಮ ಪರಮಾತ್ಮ ಪದ ತಳ್ಳೋಡು ಶಾಶ್ವತ ಸುಖ ಶಾಂತಿ ನೆಮ್ಮದಿನ ಹೊಂದಡು ಆತನ ಆತ್ಮ ಪರಮಾತ್ಮ ಚಿರಶಾಂತಿಯನ್ನು ಕೊಡೋದು ಮನಸಾ ಪ್ರಾರ್ಥನೆ ಮಾಡ್ತೊಂದು ಅವಕಾಶಗಾದ ವಂದಿಸಿದೆ ಎಂದೆರಡು ಬಾಧ್ಯ ಮಕ್ಕಳ ಅಪಾರ ಅವರ ಅಭಿಮಾನಿಗಳೇನು ಅಂಚನೆ ಪ್ರೀತಿದ ವೃದ್ಧಿ ಜೋಗ್ಲೇನು ಬರೆದು ದೇವರ ಪಾಲಿಗೆ ಸೇರಿದ ಬಹಳ ದುಃಖದ ವಿಚಾರನ ಅಲ್ಲ ಹುಟ್ಟು ಅನಿವಾರ್ಯ ಸಾವು ನಿಶ್ಚಿತ ಹುಟ್ಟನಾಗ ಒಂದು ಉಸಿರು ಪುಣಿಗೆ ಕಾದೆ ಸಾಹಿತ್ಯ ಪಕ್ಕ ఆయన ಕೂತನ ಮಾತ್ರ ಹೊರಂಡಿವೆ ಅಂಚಾದು ಈ ಲೋಕನಾಥ್ ಬೋಳಾರು ಸಾಹಿತ್ಯನಲ್ಲ ಅವ್ರನ್ನ ದೇಹ ಸುಖನಲ್ಲ ಅವ್ರನ್ನ ಆತ್ಮకు సావించి ಅಂಚಾದು ಈ ಜಾಗಡೆ ಯಾರು ಅವ್ರನ್ನ ಆತ್ಮ ಉಂಡು ನಮ್ಮ ಒಟ್ಟಿಗೆ ಉಲ್ಲೇಖ ಬಂದ್ಬಿಡೇನೆ ಅವ್ರನ್ನ ಆ ಕೇಳಿದ ಆ ಈ ಸೈಮಿಡ್ಲಾರು ಈ ಸ್ವಶಿತಿನ ಪ್ರೀತಿನ ತುಪದೇರು ಬಹುಶಃ ಆರು ಕುಸ್ತಿ ನಮ್ಮ ಭಾರ ಎತ್ತಿನಟ್ಟು ಕಬಡ್ಡಿ ಮಾತ ಹುಷಾರಿತ್ತಲ್ಲ ಸಾರತ್ತ ಹೊರಬನತ್ತ ಅಜ್ಬತ್ತನೇ ಇಸಿರಿಡಿ ಬಹುಶಃ ಆ ಪಟ್ಟು ನಮ್ಮ ಕುಸ್ತಿದ ಭಾರಿ ಒಂದು ಪ್ರಚಾರ ಇರ್ತದೆ ಮತ್ತು ಭಾರಿ ಜ್ಞಾನ ಮೈದಾಂಡೆ ಪಕ್ಕ ನಮ್ಮ ಮೂಲು ವಿಶ್ವಾಸಗಳು ಭಾಳ ಕುಸ್ತಿ ಹಾಕಿನ ಸಂದರ್ಭ ಅಪ್ಪ ಆರೆ ದೇವದಾಸ್ ಕರ್ಕೇರ ಒಂದು ಸುಂದರ ಕರ್ಕೇರ ಜನಕಲ ಅವರು ಮತ್ತು ಭೈಲ್ವಾನ್ ಜಹಾಂದಪ್ಪ ಕಾಂಚನ್ ಇಂಚಿನ ಈ ಸಂದರ್ಭ ಕುಸ್ತಿ ಆನಾಗ ಆರ್ಲ ಉಳ್ಳಾಳಗ ಪದ್ಧತಿ ಸಾಧಾರಣ ಒಬ್ಬ ಸ್ಟೂಡೆಂಟ್ ಆರು ರಾಮಾಂಜನೇಯ ವ್ಯಾಮೇಶ್ವರ ಪದ್ಧತಿ ಆರು ಕುಸ್ತಿ ಮತ್ತೊಂದೇಳಿ ಐದು ಹೆಚ್ಚಾಗಿ ಉತ್ತೊಂದಿನಿ ಸದಾಪುತ್ರ ನಾರಾಜ ಓಡಿಂಜರು ಅಂಚಾರು ಏಪಲ ಜವರಡ ಪಣಂತೇರು ಯಾಲ್ನ ಕುಸ್ತಿ ಮಲ್ತೆ ಉಳ್ಳೋಡು ಒಂದು ಅಂಚಾರು ಯಾರು ಕುಸ್ತಿತಲ ಅಭಿಮಾನಿ ಬಕ್ಕ ಒಂಜಿ ಆರು ನೆಟ್ಟೆ ಹೆಚ್ಚಿನಾಗಿ ಮಾತಾಡಿ ಬಾಸನ್ನ ಬಂದ್ಬಿಡಿ ಬಾಸ್ ಬಂದಾಗ ಒಂಜಿ ರಾಜರ ಲಗನೆ ಆರು ನೀವು ಗರ್ಜನ ಮಲ್ತಾರೆ ನಾನು ಬೋಷಿ ಬಂದೆರಡು ಏಳು ಪಾತ್ರ ನಗಲೆಲ್ಲ ಇರಗ ಧೈರ್ಯ ಹೆಚ್ಚ ಆ ತಾರ ಒಂಜಿ ಸ್ವರತ ಭಾರ ಆತ ಎದೆ ಸ್ವರ ಭಾರ ಇತ್ತಲ್ಲ ಹೃದಯ ಶ್ರೀಮಂತಿಗೆ ಎತ್ತಿನಾರು ಹೃದಯ ಬಹಳ ಸ್ಫೂತಾರು ಬಹುಶಃ ಎಂಕಲಾರಿಗೆ ಹೆಚ್ಚಿನ ಸಂಬಂಧ ಇದ್ದಿನ ಅಲ್ಲ ಇನ್ನು 4 ಸಾರಿ ನಾನು ಪಾತಿರ್ತೆ ಕಡೆತ ಪಾತ್ರ ಬಂದ ಬಂದಾಗ ಉಚ್ಚಿನ ಮಹಾಲಕ್ಷ್ಮಿ ಟೆಂಪಲ್ದ ಜೀರ್ಣೋದ್ಧಾರ ಗೊತ್ತುಡು ಜಿ ಶಂಕರ್ ಬದಿರ್ತಾರೆ ಮೂಲ ಬಂದಾಗ ಕೂಡ ಕಲಶ ಬಂದದ್ದು 6ನೇ ಇತ್ತಲ್ಲಿ ಹೋನಾಗ ಆರು ಜಿ ಶಂಕರ್ ಒಂದು ಇದೆ ಉಂಜಿದ್ದಾರೆ ಎಂಕಲ್ ನನಗೆ ನೆನಪೋಯ ಒಂದು ಮಸ್ತ್ ಪಾತ್ರೆ ಒಂದು 6ರ ಬಾಯಿ ಹಿಡ್ದು ಹೆಚ್ಚಿನ ಈ ಅಮೌಂಟ್ ಕೊಡೋರು ಬಂದು ಆಸೆ ಬೆಂಕಳಿಗೆ ಇತ್ತು 6 ಬಂದರೆ ನಾನು ಬಾಯಿ ಅಮೌಂಟ್ ಬಂದ್ರೆ ತಯಾರಿಸಿ ನಾನು ಹೆಚ್ಚಿನ ಕಾಸು ಕೊಡ್ತಾ ಬಂದು ನಮ್ಗೆ ಕೇಳಿ ಸೇರ್ಬಿಟ್ಟು ಗುರ್ಕ ನಮ್ಗೆ ಹೊಂದಿರಾರು ಅಂಚ ಮೂಲ ಎಂಕಲಿಗೆ ಕೊಡ್ತಲ ಒಂದು ಅಂಚೆ ಪಕ್ಕ ಪಿದಾಡ್ನಾಗ ಏನಂಚು ಉಂಟಾರ ಮಾಡಿರಾರು ಇರೋಚು ಉಂಟಲ್ಲಿ ಗುರ್ಕರ್ಲ ಏನಾರು ಗುರ್ಕರ್ಲಿಂದ ಬಂದ್ಬಿಟ್ಟು ಇಂದೆ ಮಕ್ಕಳಿಗೆ ಪಣಿಪ ಈ ಅರ್ಥನೇ ಆಪುಜಿ ಯಾರು ಕೊಟ್ಕೊಂಡು ಮೂಲ ಕೇಳಿಂಜರು ಇಂದೆ ಈ ದಾರ ಕೊಡರ್ಚಿ ಖಂಡಿತ ಎಂಕಲೆ ಈ ಮಹಾಲಕ್ಷ್ಮಿ ಟೆಂಪಲ್ಗೆ ಈ ಸೊಸೈಟಿ ಮುಖಾಂತರ ಹೆಚ್ಚಿನ ಕಾಸು ಕೊಟ್ಟು ಮಾಡೋದು ಎನ್ನ ಪಡೆದು ಅಂಚೆ ಎಂಕಂటే ಒತ್ತಾಯ ಬಂದು ಬೆಲೆ ಬೆಲೆ ಅದು ಪಕ್ಕ ನಾನು ಪಾತಿರ್ತು ಒಂದು ವಿಷಯ ಬಂಡಾರೆ ಉಳ್ಳೋಳು ಬಂದು ಬಾರ ಆಸೆ ಇರ್ತದೆ ಎಂಕಲ ದೇವಸ್ಥಾನ ಬರ್ತದೆ ಆ ಜಾತ್ರದ ಒಂಜಿ ಅನ್ನದಾನದ ಒಂಜಿ ಇನ್ನೊಂದು ವಿಷಯ ಬರ್ತದೆ ಒಂಜಿ ಒಣಸ್ಮಲ್ ಭಾಷೆ ಆರೆ ಆಕಾಂಕ್ಷೆ ಇರ್ತದೆ ಜಾನ್ ಬಂಡ ಸರ್ ಈ ಸಾರಿ ಅನ್ನೋರು ಬಲೆ ಬರ್ತದೆ ಎಂಕಲ ಉಳ್ಳಾಳು ಬರ್ತದೆ ಆ ಜಾತ್ರದ ಪುರ್ತಗೂ 1 ಗಂಟೆ ಸುಮಾರು ಬಲೆ ಇರು ಖಂಡಿತ ಪಟ್ನಲ್ಲಿ ಬಂತಿರು ಅವೇ ಒಂದು ಪಾತ್ರೆಯನ್ನು ಪಕ್ಕ ಅಹಂಕಾರಗಳ ಪಾತ್ರೆಗೆ ಅದು ಅವಕಾಶ ದಿಗಿಜಿ ಅಂತೂ ನಮ್ಮನ್ನು ಬಿಡ್ತಾಡು ಹೋಯ್ರು ಅಲ್ಲ ನಾವು ದಾದಮನ್ಪುರ ಆಪುಜಿ ಹುಟ್ಟು ಸಾವು ನಿಶ್ಚಿತ ಅಂಚನೆ ನಮ್ಮ ಒಂದು ಎಂಟು ಬಂದಾಗ ನಂಕಲ ವಾ ಪುರ್ತರು ವಾ ಸಂದರ್ಭ ಸೀಕಿ ಬರ್ರೆ ಹತ್ರ ಹೃದಯಗತ ವಾ ಪುರ್ತು ಸಾವು ಪಡ್ಕೊಂಡು ಸಾಧ್ಯ ಅಂಚಾದು ಭಗವಂತ ಗಣಿತಮಯ ಬಂದು ದೂರ ದೇವನ್ನ ವಾ ಪುರ್ತರು ಏನು ಹೆಂಚಾದ್ರು ಪಡ್ರೆ ಸಾಧ್ಯ ಅಂಚಾದು ಆದ್ರೆ ಮಸ್ತ್ ಸಾಗರ್ಬೇಸ್ ಮಲ್ತಾರೆ ಈ ಒಂದು ನಮ್ಮ ಬಂದರು ಅಭಿವೃದ್ಧಿ ಮಾಡ್ತಾರೆ ರೇಪನ್ನಾಗ ಈ ಜಾಗ ಮಾತ್ರ ಬಹುಶಃ ನಾನು ಈ ಬಂದಡಿ ಕೆಲಸ ಮಾಡ್ತಾನೆ ಇಂದ ಮಾತ ದುಂಬು ಒಂದು 5 ವರ್ಷ ದುಂಬು ಪೂರ ತಲ್ಲಿದ್ದಲ್ಲ ಜಾಗ ತಲ್ಲಿದ್ದಲ್ಲಿ ಮಾತ್ರ ಇರ್ತಾನೆ ಅದು ಮಂಜಿ ಪೂರ ಇರ್ತಾನೆ ಒಂಜಿ ಬೋಟ್ ಬತ್ತೊಂದು ಆಗಿದ್ದು ಬಕ್ಕ ಸಾಧಾರಣ ಒಂದು 50 ಎಲ್ಪತ್ತೈದು ಬಕ್ಕ ಬೋಟ್ ಮಾತ್ರ ಬತ್ತದ ಮೂಲ ವ್ಯವಹಾರ ವ್ಯಾಪಾರ ಮಾಡ್ತಿದ್ದಾರೆ
ಅಂಚಾತಿ ಇಡೀ ಒಂಜಿ ಮೀನುಗಾರಿಕೆಯನ್ನು ಬದಲಾವಣೆ ಮಾಡ್ತೀನಿ ಜನ ನಾನು ಬಹುಶಃ ನಮ್ಮ ಲೋಕನಾಥ್ ಬೋಳಾರ್ ಮಸ್ತ್ ಆರ್ನ ಟಿ-ಶರ್ಟ್ ಬಾಗಿರಿಯರು ನಾನು ಹೆಚ್ಚಿಗೆ ನನ್ನ ಪಾತ್ರ ಹೋಗಿ ಆರ್ನ ಆತ್ಮೋಗ ಭಗವಂತ ಶಾಂತಿ ಕೊರಡಿ ಅಂಚನೆ ಆರ್ನ ಕುಟುಂಬಗಳ ಆ ದುಃಖನ ಸಹಿಸನ ಆ ಭಾಗ್ಯನ ಕೋಡ್ ಕೊಡ್ತೆ ಅಂತ ಪಾತ್ರ ಕೊಡ್ತೇನೆ ಅಂತ ಲೋಕಣ್ಣನ ಬಗ್ಗೆ ಮಸ್ತ್ ಎಡ್ಡೆಪ್ಪುದ ಪಾತ್ರ ಬಂಡೇರಿ ಯಾನು ಭಾಷಣ ಮಲ್ಪುಜಿ ಅರೆಗೆ ಪೂಪು ಪಟ ಕವನ ನವನನು ಒಂದು 3 ನಿಮಿಷಡು ಪಂಡತೆ ಮುಗಿಪುವ ಲೋಕಣ್ಣ ಈರು ದೇವರ ಪಾದ ಸೇರಿಯರ ಲೋಕಣ್ಣ ಈರಿ ದೇವರ ಪಾದ ಸೇರಿಯರ ಸಿಲಿ ನೀಲ ಬಾನೋಡು ಬೊಳ್ಳಿ ಬೊಲ್ಪಾದಿ ಮೆನ್ಕಿಯರ ಸಿಲಿ ನೀಲ ಬಾನೋಡು ಬೊಳ್ಳಿ ಬೊಲ್ಪಾದಿ ಮೆನ್ಕಿಯರ ಗೊಬ್ಬುದ ಕಲಟು ಚಾತುರ್ಪುನು ತೋಜೆಯರು ಗೊಬ್ಬುದ ಕಲಟು ಚಾತುರ್ಪುನು ತೋಜೆಯರು ಬೇರೆ ಸಾರುಡು ಬಿರ್ಸಾದಿಗೆಡು ಮರೆಯರು ಜಾತಿ ಧರ್ಮದ ತಡಮೆ ದಾಂಟಿಯರು ನಂಗೆ ಮಾತೆಲ್ಲ ಬೋಡುಕೊಂಡರು ಜಾತಿ ಧರ್ಮದ ತಡಮೆ ದಾಂಟಿಯರು ನಂಗೆ ಮಾತೆಲ್ಲ ಬೋಡು ಕೊಂಡರು ಮೂಡಾಯಿ ಪಡ್ಡಾಯಿ ತೆನ್ಕಾಯಿ ಬಡಕಾಯಿ ತಮ್ಮನ ಬಲ್ಮನ ಪೂ ಪಿಂಗಾರದ ಹಣ್ಣುಕಾಯಿ ಮೂಡಾಯಿ ಪಡ್ಡಾಯಿ ತೆನ್ಕಾಯಿ ಬಡಕಾಯಿ ತಮ್ಮನ ಬಲ್ಮನ ಪೂ ಪಿಂಗಾರದ ಹಣ್ಣುಕಾಯಿ ಲೆಕ್ಕಗೂ ನಿಂಪುಗೂ ಬರಂದಿನಾತ್ ದೇವರನ ಪಂಚಕಜ್ಜಾಯಿ ಲೆಕ್ಕಗೂ ನಿಂಪುಗೂ ಬರಂದಿನಾತ್ ದೇವರನ ಪಂಚಕಜ್ಜಾಯಿ ನ್ಯಾಯ ಚಾವಡಿಡಿ ಈರಿ ಸೋಲು ದಾಂತಿನ ಸಹೃದಯ ನ್ಯಾಯ ಚಾವಡಿಡಿ ಈರಿ ಸೋಲು ದಾಂತಿನ ಸಹೃದಯ ದತ್ತು ಬಲದ ಪತ್ತೆಯನ್ನು ಒಪ್ಪ ಮಾಡ್ತಾರೆ ದತ್ತು ಬಲದ ಪತ್ತೆಯನ್ನು ಒಪ್ಪ ಮಾಡ್ತಾರೆ ನೀತಿ ನಿಯತ್ತದು ಹೊಸ ಪದ್ಯದಿಯರು ನೀತಿ ನಿಯತ್ತಡು ಹೊಸ ಪದ್ಯದಿಯರು ಈ ಮಣ್ಣಿಗೆ ಮಾನಾದಿಗೆ ಮದಿಪು ಕೊಡಬರ್ತಾರೆ ಈ ಮಣ್ಣಿಗೆ ಮಾನಾದಿಗೆ ಮದಿಪು ಕೊಡಬರ್ತಾರೆ ಲೋಕೋ ಸರ್ವೇ ಸುಖಿನೋ ಭವಂತು ಅಂದುಕೊಂಡರು ಲೋಕೋ ಸರ್ವೇ ಸುಖಿನೋ ಭವಂತು ಅಂದುಕೊಂಡರು ಲೋಕಣ್ಣ ಈರು ದೇವರ ಪಾದ ಸೇರಿಯರ ಸೆಲಿ ನೀಲಿ ಬಾನೋಡು ಬೊಳ್ಳಿ ಬುಲ್ಪಾದು ಮೆಂಕಿಯರ ಓ ಲೋಕಣ್ಣ ಕಾಲದ ಲೆಪ್ಪುಗೂ ಓ ಕೊರಿಯರಣ್ಣ ಓ ಲೋಕಣ್ಣ ಕಾಲದ ಲೆಪ್ಪುಗೂ ಓ ಕೊರಿಯರ ಎಂಕ್ಲು ನನ್ನ ಕಾಯ ಬುರ್ದು ಕೈಲಾಸ ಸಂಧಿಯರ ಎಂಕಲ್ನ ಲೋಕಣ್ಣ ಕಾಯ ಬುರ್ದು ಕೈಲಾಸ ಸಂಧಿಯರ ಕಡಲ ಭರಿತ ಕುಡಲದೂರುಡು ನನರ ಪೊಟ್ಟುದು ಬರುವರ ಕಡಲ ಭರಿತ ಕುಡಲದೂರುಡು ನನರ ಪೊಟ್ಟುದು ಬರುವರ ಇರೆ ಸಿರಿ ನುಡಿತ ಸಭಿ ಪಾತರ ಎಂಕ್ಲೆಗೊರ ಕೇನವರ ಕಡಲ ಭರಿತ ಕುಡಲದೂರುದು ನನರ ಪುಟ್ಟುದು ಬರುವರ ಇರ್ನ ಸಿರಿ ನುಡಿತ ಸಭಿ ಪಾತರ ನನರ ಎಂಕ್ಲೆಗೆ ಕೇನವರ ಲೋಕಣ್ಣ ಈರು ದೇವರ ಪಾದ ಸೇರಿಯರ ಈರು ದೇವರ ಪಾದ ಸೇರಿಯರ ಸೆಲಿ ನೀಲ ಬಾನೋಡು ಬಳ್ಳಿ ಬೊಲ್ಪಾದ ಮೆಂಟ್ಯರ ಓಂ ಶಾಂತಿ 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 ಹ್ಯಾಟ್ಸ್ ಅಪ್ ಲೋಕನಾಥ್ ಜಿ ಹ್ಯಾಟ್ಸ್ ಅಪ್
ನಮ್ಮ ಧಕ್ಕೆಗೆ ಮಾತ್ರ ಇರ್ತದೆ. ಇಡೀ ಮೀನುಗಾರ ಜನಾಂಗಕ್ಕೆ ಅಂಡ ನಮ್ಮ ನೇಷನ್ ಲೆವೆಲ್ ನಮ್ಮ ಭಾರತ ಮಟ್ಟಡು ನಮ್ಮ ಕುಡ್ಲದೊಂದು ಉದಾಹರಣೆ ಒಂಜಿ ಮಿನುಗೈನ ಒಂಜಿ ಮಿನುಗುತ್ತಾರೆ ಬಂಡಲ್ಲ ಕಮ್ಮಿ ಆವ ಲೋಕನಾಥ್ ಬೋಳವರ್ ಬಂಡ ಒಂಜಿ ವ್ಯಕ್ತಿ ಅತ್ತು ಅವು ಮೀನುಗಾರಿಕೆಗೆ ಒಂಜಿ ಶಕ್ತಿ ಆದಿರ್ತದೆ. ಆ ಶಕ್ತಿನ ಕಲೆಯನ್ನು ನಾವು ಮಾತೆಲ್ಲ ದೌರ್ಭಾಗ್ಯವಂತೇರು ಕಾಲನಲೆಪ್ಪು ಪ್ರತಿ ವರಿಲ ಒಂಜಿ ದಿನ ಹೋಗೊಡೆ ನಮ್ಮ ಮಾತೆಲ್ಲ ಕಾಯ ಬಿಡ್ದು ಕೈಲಾಸ ಸೇರಡಾಯಿನಕಲೆ ಅಂಡಲ್ಲ ಇನಿತ ಈ ಶ್ರದ್ಧಾಂಜಲಿ ಸಭೆ ನಮ್ಮೊಂಜಿ ಆಯೋಜಿಸಿದ ಮಾತೆಲ್ಲ ಲೋಕನ್ನ ಮಿತ್ತು ಪ್ರೀತಿ ಇದು ಬೈದೇರು ಈ ಶ್ರದ್ಧಾಂಜಲಿನ ನಮ್ಮ ಅರೆಗೆ ನಿಜವಾದ ಎಂಚ ಸಂದಾಯ ಮಾಡಿಬಿಡ್ಕೊಂಡ ಆರು ಕಟ್ಟದ ಬೆಳೆಸಿನ ಈ ಸಂಸ್ಥೆಯನ್ನು ನನ್ನಲ್ಲ ಹೆಚ್ಚಿನ ಭಿನ್ನಾಭಿಪ್ರಾಯ ಇರ್ತಿಲ್ಲ ಅವನು ನಮ್ಮ ಹಿರಿಯ ಸರಿ ಬಂದು ಈ ಸಂಸ್ಥೆ ನನಾತಿ ಎತ್ತರೋಗು ಬೆಲೆಪಾದು ಲೋಕಲ್ ಲೆವೆಲ್ನ ವ್ಯಕ್ತಿ ಈ ಮೊದಲಿನ ಸಂಸ್ಥೆ ಅರ್ನ ಕಾಯ ಶಾಶ್ವತ ಇರ್ತಿಲ್ಲ ಅರ್ನ ಕಾರ್ಯ ಶಾಶ್ವತ ಆಪಿನ ಮಟ್ಟಿಗೆ ನಮ್ಮ ಖಂಡಿತವಾದ ಮಲ್ಪಡೋದು ದಯಗೊಂಡ ಈ ಮೀನುಗಾರಿಕೆ ಹಿರಿಯಗನ ಕಾವಡಿಂಚೆ ನಡೆದು ಮತ್ತಿನ ಮೀನುಗಾರಿಕೆ ಯಾಂತ್ರಿಕ ಯುಗ ಶುರುವಾದ ಇತ್ತೆ ಆಧುನಿಕೀಕರಣವಂತಿನ ಒಂಜಿ ಮೀನುಗಾರಿಕೆದ ಪಿತಾಮಹ ಬಂಡ ಅವರು ಲೋಕನಾಥ್ ಬೋಳಾರ್ ಕ್ರೀಡಾ ಕ್ಷೇತ್ರಕ್ಕೂ ಧಾರ್ಮಿಕ ಕ್ಷೇತ್ರಕ್ಕೂ ಶೈಕ್ಷಣಿಕ ಕ್ಷೇತ್ರ ಅವಾರ್ಡು ಹತ್ತು ಮೀನುಗಾರಿಕೆ ವೃತ್ತಿನ ಅವಾರ್ಡು ಒಂಜಿ ಮೀನುಗಾರಿಕೆ ಜನಾಂಗಲ್ಲ ಒಂಜಿ ಉತ್ತಂಗದ ಸ್ಥಾನದ ಜನ ವ್ಯಕ್ತಿ ಬಂಡ ಅವು ಲೋಕನಾಥ್ ಬೋಳಾರ್ ಐಕ್ಯ ಸರಿಸೈಡ್ అయిన ವ್ಯಕ್ತಿ ಇದು ಮುಟ ಏರ್ಲ ಇಜ್ಜೇರು ಬಂಡಲ್ಲ ಅವು ಅತಿಶಯೋಕ್ತಿ ಎತ್ತು ಅಂಚದು ಪನ್ನಗ ನಮ್ಮ ಮಾತೆಲ್ಲ ನನಾತ್ ಮಸ್ತ್ ಪ್ರಯತ್ನವಂತ ಆರು ಕಟ್ಟದ ಬೆಳೆಸಿನ ಈ ಸಂಸ್ಥೆಯನ್ನು ಒರಿಪೋದು ಮೀನುಗಾರರ ಕಾಲಿ ಮೀನು ಬತ್ತುನಂಚಿನ ಒಂಜಿ ಜನಾಂಗದಿತ್ತಿನ ಈ ಜನಾಂಗವನ್ನು ಮೀನು ಮಾರಾಟ ವಿಷಯ ಇಡಲ್ಲ ಒಂಜಿ ಸಹಕಾರಿ ಸಂಘಗಳು ಈದ್ ಮಲ್ಲೊಂಜಿ ವ್ಯವಹಾರ ಮಾಡ್ತದೆ ಈ ಕೋಟಿ ಲೆಕ್ಕದ ಲಾಭ ಮಂತ್ ಐದ ಡಿವಿಡೆಂಟ್ ಆಯ್ಕೆ ಸಂಘದ ಸದಸ್ಯರಿಗೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೆದಂಬೋದ ಧ್ವಜಪಾದ ಈ ಮೀನುಗಾರಿಕೆ ದಾದ ಉಂಡು ಪನಿಪಿನೇನು ತೋಜಾಯನಿಂದ ವ್ಯಕ್ತಿ ಅವತ್ತಂದೆ ಒಂಜಿ ಟೈಮ್ ಪುಚ್ಚೆ ಮೀನು ಮನಿಪಿನ ನಮ್ಮ ಕುದುರುಡು ನುಂಗವನ್ನ ಕೊಡ್ತುಗಳ ನಮ್ಮ ಪ್ರಮೋದ್ ಮಧುವಾಜರನ್ ಮಾತ ಫಾರಿನ್ಗೆ ಹೋದು ಹೊಸ ಮಿಷನರಿಗೆ ಅಂದದ್ದು ಚಲ್ಟಲ್ನ ಒಂಜಿ ಫ್ಯಾಕ್ಟ್ರಿಗೆ ಪೋಪಾಯ್ಲಕ ಬಂದದ್ದು ಈ ಮೀನುಗಾರಿಕೆ ನನಾತ್ ಅಭಿವೃದ್ಧಿ ಅವಡಂಡ ಐದು ರೂವಾರಿ ಲೋಕನಾಥ್ ಬೋಳಾರ್ ಪಂಡ ತಪ್ಪಾತು ಅಂಚ ಆಧಾರ ಒಂಜಿ ವ್ಯಕ್ತಿ ಹತ್ತು ನಮ್ಮ ಮಾತೆಲ್ಲ ಒಂಜಿ ಶಕ್ತಿ ಆ ಶಕ್ತಿನ ಒಂಜಿ ಒರಿಪೋನ್ ಪಂಡ ನಮ್ಮ ಈ ಸಂಸ್ಥೆಯನ್ನು ನನಾತ್ ಒಂಜಿ ಉತ್ತುಂಗದ ಸ್ಥಾನ ಹಾಕೋದು ಅಂಚೆನೆ ಮಾತೆರೆಗಳ ಅಗಲಿಕದ ಒಂಜಿ ಬೇಜಾರನ್ನು ಭರಿಸಿನ ಶಕ್ತಿ ಇಲ್ಲ ಅಂಚೆನೆ ಅರ್ನ ಫ್ಯಾಮಿಲಿದ ಅರ ಬೆಳೆದು ಜೋಕ್ಲಿಗೆ ಮಾತಿರಲ್ಲ ಅರ್ನ ದುಃಖವನ್ನು ಭರಿಸಿನ ಶಕ್ತಿನ ಆ ಭಗವಂತೆ ಕೊರಡು ಅಂಚೆನೆ ಅರೆಗ್ಲಂಚೆನೆ ದೇವರು ಒಂಜಿ ಮೋಕ್ಷ ಕೊಡೋದು ನನಾತ್ ಬೇಗ ಲೋಕನ್ನಿ ನಮ್ಮ ಮೀನುಗಾರ ಜನಾಂಗಡೆ ಮರಳಿ ಒಂಜಿ ಹುಟ್ಟನ್ನು ಪಡೆದು ಬತದು ನಮ್ಮೊಟ್ಟಿಗೆ ಸೇರಣೆ ಪಡೆದು ಕೈಯಾರ ಕೈ ಮಿಗಿದು ಅರೆಗೆ ನಮ್ಮ ಮಾತ ಮೀನುಗಾರನ ಬಗ್ಗೆ ಶ್ರದ್ಧಾಂಜಲಿ ಅರ್ಪಿಸಿಲ್ಲ. ಲೋಕನಾಥ್ ಬೋಳಾರ್ ಇವರು ತಾರೀಕು 4ರಂದು ನಮ್ಮನ್ನೆಲ್ಲಾಗಲಿ ಯಲೋಕವನ್ನು ಸೇರಿರುತ್ತಾರೆ. ಇವರು ಮೀನುಗಾರಿಕಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅನುಭವವನ್ನು ಹೊಂದಿರುತ್ತಾರೆ. ಯಾಕಂದರೆ ಮುಖ್ಯವಾಗಿ ಇಲ್ಲಿ ಯಾಂತ್ರಿಕತ ಮೀನುಗಾರಿಕೆಯ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಮುಖ್ಯವಾಗಿ ಈ ಮೀನಿನ ಉತ್ಪನ್ನಗಳನ್ನು ಸಹಕಾರಿ ಕ್ಷೇತ್ರದ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರುವಲ್ಲಿ ದೊಡ್ಡ ಕಾರಣಕರ್ತರಾಗಿದ್ದಾರೆ ನಮಗೆ ತಿಳಿದಾಗೆ. ಮಾತ್ರ ಅಲ್ಲದೆ ಈ ಸಹಕಾರಿ ಸಂಘದ ಮೂಲಕ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಮತ್ತು ದೂರ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕೊಟ್ಟು ಮುಖ್ಯವಾಗಿ ಈ ಹೊಸ ತಂತ್ರಜ್ಞಾನ ಅಂದರೆ ನಾವು ತೀರ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತೇವೆ, ಆಳ ಸಮುದ್ರ ಮತ್ತು ಬಹುತಿನ ಮೀನುಗಾರಿಕೆಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸುಖ ಚಿರಶಾಂತಿಯನ್ನು ದೇವರು ಒದಗಿಸಲಿ ಅಂತ ಕೋರುತ್ತೇನೆ. ಹಾಗೂ ಅವರ ಕುಟುಂಬಸ್ಥರಿಗೆ ಈ ದುಃಖವನ್ನು ಎದುರಿಸುವಂತೆ ಎಲ್ಲ ಸಹಾಯವನ್ನು ದೇವರು ಒದಗಿಸಲಿ ಅಂತ ಕೋರ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಲೋಕನ ವಿಷಯ ನುಡಿ ನಮ್ಮ ಪಂಡ ಯಾನು ಈತ್ ಕ್ಲೋಸ್ ಇತ್ತೆ ಈತ ಆರೋಗ್ಯ ಅಂಕಿ ಈತೊಂದು ಕೆಪಾಸಿಟಿ ಇದೆ ಜನ ಅಂತ ಇತ್ತೆ ಗೊತ್ತಾಗಿ ಏತೊಂದು ಕೆಪಾಸಿಟಿ ಐಟ ನುಡಿ ನಮ್ಮನ ಪಂದ ದಾಲ ಮುಗಿಯಂದ 1-2 ನಿಮಿಷ ಮುಗಿಯಂದವು
ಯಾನಗೆಲ್ಲ ಎಂಕಲ್ನ ಸೀಫುಡ್ ಬೈ ಅಸೋಸಿಯೇಷನ್ ಆಡ ಎಂಚಿನ ಲಾಭ ಆತಂದು ಅವು ಒಂಜಿ ವಿಷಯ ಅನ್ಪನ್ಪೆ ಎಂಕಲ್ ಪುಡಾಯಿಡು ಮೀನನ್ನು ತೂಕೊಂಡಿತ್ತ ಒಂಜಿ ತಿಂಗಳಿಗೆ ಸಾಧಾರಣ 20-25 ರೂಪಾಯಿದ ಪುಡಾಯ ವಾಲಾದ ಹೊಂದಿತ್ತು ಆ ಟೈಮ್ ಅದು ಎಂಕ್ಲಿ ಸೀಫುಡ್ ಬೈ ಅಸೋಸಿಯೇಷನ್ ಒಂಜಿ ಬಣಲನ ವ್ಯವಸ್ಥೆ ಮಾಡ್ತದೆ 5% ವ್ಯವಸ್ಥೆ ಮಾಡ್ತದೆ ಒಂಜಿ ಕ್ರಾಂತಿಕಾರಿ ಒಂಜಿ ಬದಲಾವಣೆ ಜೊತೆ ಬರ್ತೀನಿ ಅವು ಸೊಸೈಟಿಗೆ ಐನು ಇಂಥ ಎಂಕಲ್ ಇಡೀ ಅಸೋಸಿಯೇಷನ್ನೇ ಎಂಕಲು ಐನು ಪಾಲನೆ ಮಾಡ್ತಾ ಉಂಟಲ್ಲ ಐಟಿ ಎದ್ದು ಬಂದ ಒಂಜಿ 2-3 ಲಕ್ಷ ಎಂಕಲೆ ಒಂಜಿ ಸೀಫುಡ್ ಬೈ ಅಸೋಸಿಯೇಷನ್ ಒಂಜಿ ಲಾಭ ಮಲ್ತಿನ ಕೊಟ್ಟು ಹೆಂಚಿನ ಜನ ಖಾಲಿ ಬೋಟ್ ತಗಲಿತ್ತು ರಡ್ಡನೆ ಬೋಟ್ಗೂ ಎಂಕಲ್ ಫಸ್ಟ್ ಬಿಲ್ ಬಾಟಂಡ ಸೆಕೆಂಡ್ ಬಿಲ್ ಎಂಕಲ್ ಫ್ಯಾಕ್ಟ್ರಿ ತಕ್ಕ ರೇಟೆಡ್ ಎಂಕಲ್ ಬರೋದಿತ್ತ ಹೆಂಚತ್ತು ಸೊಸೈಟಿ ಆಗಿ ಪಕ್ಕ ಫಸ್ಟ್ ಬಿಲ್ ಅಸೋಸಿಯೇಷನ್ ಬಂದ ಸೆಕೆಂಡ್ ಬಿಲ್ ಅವು ಲೋಕಲ್ನ ಡಿಸೈಡ್ ಮಾಡ್ಕೊಂಡು ಆ ಬಿಲ್ ಇಡಕತ್ತು ಇಡೀ ಕರ್ನಾಟಕದ ಆ ರೇಟ್ ಫಾಸ್ಟ್ ಬಂದ ಅವು ಆ ರೇಟ್ ಉಂಡತ್ತ ಏರ್ನ ನಮ್ಮ ಫ್ಯಾಕ್ಟ್ರಿ ದಕ್ಕಲು ಬೋಟ್ ದಕ್ಕಲ ಮಾಲಕರ ಕಡೆ ಅವತ್ತು ಬೆನ್ಪು ನಕ್ಕಲೆಗ ಅವತ್ತು ಕ್ಲಿಯರ್ ಎಕ್ಸಾಮಿನ ಆರ್ನೊಂದು ಕೆಪಾಸಿಟಿ ಅವೊಂದು ರೇಟ್ ಬಾಕೊಂಡಿತ್ತು ಆ ರೇಟ್ ಇತ್ತ ಆರು ಈ ಸೊಸೈಟಿ ಸ್ಟಾರ್ಟ್ ಆಗಿಬಿಟ್ಟ ಈತ ಮುಟ್ಟ ಅಂಚನೆ ನಡ್ಕೊಂಡು ಸೆಕೆಂಡ್ ಬಿಲ್ ಲೋಕನ್ನ ಬಿಲ್ ಆ ಬಿಲ್ ಇನ್ನು ಮಲ್ಪದಕ್ಕಲ್ಲ ಫಾಲೋ ಮಾಡ್ಕೊನಿ ಎಂಕುಲ ಫಾಲೋ ಮಾಡ್ಕೊನಿ ಅಂಚಾದ ಎಂಕಲೆಗೆ ಸೀಫುಡ್ ಬೈ ಅಸೋಸಿಯೇಷನ್ ಆ ವಿಷಯ ಎಂಕಲ ಆರೋಗ್ಯ ಅಭ್ಯಾರದಲ್ಲ ಆರೋಗ್ಯ ಎಂಕಲಿಗೆ ಬಾಪುರ್ನ ಎಂಕಲ ಮಾತಾ ಸದ್ಯಾಂಜಲಿ ಕೊಡ್ತು ಆ ಕುಟುಂಬಕ್ಕೆ ದುಃಖನ ಸಹಿಸನ ಶಕ್ತಿ ದೇವರು ಕೊರಡು ಬಂದು ನಂತರ ಎನ್ನಂಗೆ ರೆಡ್ಡ ಪಾತ್ರ ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿ ಉಪಸ್ಥಿತರಿರುವ ಎಲ್ಲವರ ಅಭಿಮಾನಿಗಳು ಹಾಗೂ ಮ್ಯಾಂಗ್ಳೂರು ಯಾಂತ್ರಿಕ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು, ಬಳ್ಳಾರಿ ಬಗ್ಗೆ ನಾನು ವಿದೇಶದಿಂದ ಬಂದು ಇಂಡಿಯಾದಲ್ಲಿದ್ದಾಗ 1995ರಿಂದ ನನಗೆ ಅವರು ಗುರುವಾಗಿಯೂ ಮಾರ್ಗದರ್ಶಕರಾಗಿಯೂ ಪ್ರೋತ್ಸಾಹಕರಾಗಿಯೂ ಹಲವಾರು ವಿಷಯದಲ್ಲಿ ಮೀನುಗಾರಿಕೆ ಬಗ್ಗೆ ಬೆನ್ನು ತಟ್ಟಿ ನಾನು ಇದ್ದೇನೆ ಕೃಷ್ಣಪ್ಪ ನೀನು ಮುಂದೆ ಹೋಗಂತ ಹೇಳಿದವರು ಈಗ ನಮ್ಮ ಕೈಯಲ್ಲಿಲ್ಲ. ಆದರೂ ಅವರ ಅವಧಿಯಲ್ಲಿ ನಾವು ಹಲವಾರು ವಿಷಯವನ್ನು ಕಲಿತಿದ್ದೇವೆ. ನಾನು ಮೀನುಗಾರಿಕೆಗಿಂತ ನನಗಿಂತ ಅವರು ಪ್ರಾಕ್ಟಿಕಲಿ ಇಲ್ಲದಿದ್ದರೂ ಕಡಲಿಗೆ ಹೋಗದಿದ್ದರೂ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಅದು ಅಲ್ಲದೆ ನಮ್ಮ ಸಂಘ ಸಂಸ್ಥೆಗೆ ಮಲ್ಪೆ ಕೋಟ ಹಸೀನ್ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅವಧಿಯಲ್ಲಿ ಹಲವಾರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೋ ಅದನ್ನು ಅಲ್ಲಿ ಅನುಷ್ಠಾನಗೊಳಿಸಲು ತುಂಬ ಸಲಹೆ ಸೂಚನೆ ಕೊಡ್ತಾರೆ. ನಾನು BPCಗೆ ಹೋಗುವಾಗ ನಾನು ಹೇಳೋದು ಗೋಳಾರು ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ದೆ. ಅಂದರೆ ಅವರಿಗೆ ಅಲ್ಲಿ ಅಷ್ಟು ಬೆಲೆ ಉಂಟು. ಅವರ ಒಂದು ಗುಡ್ ವಿಲ್ಲನ್ನು ಕೂಡ ನಾವು ಕೆಲವು ಕಡೆ ಉಪಯೋಗಿಸ್ಕೊಂಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳುವುದೇನು ಅಂದರೆ ಅವರು ಇದೊಂದು ಒಳ್ಳೆಯ ಸಂಘ ಸಂಸ್ಥೆಯನ್ನು ಕಟ್ಟಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದ್ದಾರೆ. ಅಂದರೆ ಯಾವ ಸಂಘ ಸಂಸ್ಥೆಯಲ್ಲಿ 35 ಕೋಟಿ ಟರ್ನ್ ಕೆಪಾಸಿಟಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಕರ್ನಾಟಕದಲ್ಲಿ ಇಲ್ಲ. ಅದನ್ನು ಮಾಡಿದ್ದಾರೆ. ಆ ವರ್ಕಿಂಗ್ ಕ್ಯಾಪಿಟಲ್ ಉಂಟಲ್ಲ ಅಷ್ಟು ಇದ್ದದಿಂದ ನಮ್ಮ ಸಂಘ ಸಂಸ್ಥೆ ಎಲ್ಲ ತುಂಬ ಬಲವಾಗಿದೆ. ನಮಗೆ ನಮ್ಮ ಹತ್ರವಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ. ನಾವೇನು 10-15 ಕೋಟಿ ಇರ್ಬೋದು. ಆದರೆ ನಾವೇ ತುಂಬ ಕಷ್ಟಪಡುವಾಗ ನೀವು ಮಾರ್ಕೆಟಿಂಗ್ ಮಾಡಿ ಇದನ್ನು ಮಾಡುವಾಗ ತುಂಬ ನಿಮಗೆ ಕಷ್ಟ ಆಗ್ತಾ ನೋವು ಗೊತ್ತುಂಟು. ಗೋಳಾರು ಹೇಳ್ತಾ ಇದ್ರು. ನಾವು ಈ ಸಂದರ್ಭದಲ್ಲಿ ಏನು ನೋಡೋದಂದರೆ ಅವರಿಷ್ಟು ಕಷ್ಟಪಟ್ಟಿದ್ದರಿಂದ ಅವರ ಅನುಗ್ರಹ ಎಲ್ಲ ಅವರ ಸ್ನೇಹಿತರಿಗೂ ಈ ಸಂಘ ಸಂಸ್ಥೆಗೂ ಅದೇ ರೀತಿ ಅವರ ಕುಟುಂಬದವರಿಗೂ ಮಕ್ಕಳಿಗೂ ಎಲ್ಲರಿಗೂ ಸದಾ ಅನುಗ್ರಹ ಇರಲಿ. ಇದು ಉತ್ತರೋತ್ತರ ಸಂಘ ಸಂಸ್ಥೆ ಎಲ್ಲರಿಗೂ ದೇವರು ಅವರ ಅನುಗ್ರಹದಿಂದ ನನ್ನ ಒಳ್ಳೆಯದಾಗಿ ಬಾಳೋಣ ಅಂತ ನನ್ನ ಸಂಘದ ಪರವಾಗಿ ನೋಡಿ ನಮ್ಮನ್ನು ಮೊನ್ನೆ ಲೋಕನಾಥ್ ಬೋಲಾರನ ಶ್ರದ್ಧಾಂಜಲಿ ಸಭೆಗೆ ಬೈದಿನ ಮಾತಾಡೋಣ ಬಂದಲೆ ಉಪಾಧ್ಯಕ್ಷರ ಸೊಸೈಟಿದ ಮಾತಾ ಡೈರೆಕ್ಟರ್ಸ್ ನಗಲ ಬೋಲಾರನ ಬಗೆಟ್ ಮಸ್ತ್ ನುಡಿನ ಮನೆಗೆ ಬಂದೇರ ಆ ಬಗೆಟ್ ಸೊಸೈಟಿದ ಬರವಾದ ಎರಡು ವಿಷಯ ಪಂಡು ಜೀಡ ಅವೆಲ್ಲ ತಪ್ಪಾಪುಂಡು ಅರ್ನಟ್ಟು ಯಾನಂಜಿ 22 ವರ್ಷಡು ಅದರ ನಿಕಟ ಸಂಬಂಧ ಹಿಡಿತಿನಾಯಿ ಅಥವಾ ಆತ ಸೇವೆಲ್ಲ ಪ್ರಯೋಜನ ಪಡೆಸಿನಗಲು
ಅವ್ರನ್ನ ಟ್ಯಾಲೆಂಟ್ ಅವ್ರನ್ನ ಬುದ್ಧಿಶಕ್ತಿ ಅವ್ರನ್ನ ನೆರಡ ತಿಂಡದು ಎಂಗುಲ್ಲೇ ನೆರಡದು ಎಂಗಲೇ ನೆರಡ ತಿಂದು ಎಂಗಲು ಈ ಒಂದು ಲೆವೆಲ್ ಬೈದು ನಕಲು ಅರಬರ ನುಡಿನ ಮನ ಕೂಡ ಸರಿ ಸರಿ ಅನ್ನ ಕರ್ತವ್ಯ ಅರೆ ನೀವು ಶಾಲೆ ಹೋದಾಗ ಮುಂದೊಡ್ದು ಅಂತ ಅವ್ರನ್ನ ಲೈನ್ ಬತ್ತು ಕೊಟ್ಟು ಡಬಲ್ ತ್ರಿಬಲ್ ಬೋದು ಮುಂದೊಡ್ಡು ಲೋಕನ ಬೋಟ್ ಲೋಕನ ಬೋಟ್ ಬಂದು ಏನು ಅಂತ ಗೊತ್ತಿತ್ತು ಲೈನ್ ಬತ್ತು ಡಬಲ್ ತ್ರಿಬಲ್ ಬೋಟ್ ಬೋಟಿ ಅಪ್ಪ ಪೊಯ್ಯ ಪೈಬಾರ್ ಕ್ಲಾಸ್ ಪಾಡ್ನಾಗ ಪೈಬಾರ್ ಪಾಡ್ನಾಗೆ ನಾನು ಜೋದೇನು ಮಾತಾ ಅವ್ರನ್ನ ಫಸ್ಟ್ದ ಅವ್ರ ವಿಕ್ರಾಂತ್ ಬೋಟ್ ಪೈಬಾರ್ ಕ್ಲಾಸ್ ಪಾಡ್ದು ಅವೇನು ತೂವರೆಗೆ ಓದಿದ್ದೆ ಐಟೋಗ ನೈಟ್ ಫಿಶಿಂಗ್ ಸ್ಟಾರ್ಟ್ ಮಾಡ್ತಾರೆ 2 ದಿನ 3 ದಿನ ಜೋರ್ದ ಡ್ರೈವರ್ನಾಗ ನಿಂತಾರೆ ಐಟಮ್ ಮಾಡಿ ಏನೊಂದು ಆತ್ಮೀಯ ದಿವಾಕರ್ ಕಾಂಚನಿದ್ದೇವೆ 6 ಬೋಟ್ ಹೆಂಗೆ ಒಟ್ಟಿಗೆ ಬಂದಿದ್ದೀನಿ ಎಂಗ್ಳು ಬೋಡಿದ ರೆಸ್ಟೋರೆಂಟ್ ಬಾರ್ದಿನಿ 6 ದಿವಾಕರ್ ಲೈಲ್ಯಾಂಡ್ ಬಾರ್ದು 6 ಲೈಲ್ಯಾಂಡ್ ಬಾರ್ದಲ್ಲಿ ಹೆಂಗೆ ಲೈಲ್ಯಾಂಡ್ ಬಾರ್ದಿ ಹೆಂಗಲ್ಲ ಕೆಪಾಸಿಟಿ ಬೋರ್ಡ್ ನಿಂತ ದೇವಕರ್ಗೆ ಬೋದು ಲೈಲ್ಯಾಂಡ್ ಬೋದು ಅರನೊಟ್ಟಿಗೆ ಬೋದಿನ ಅನುಭವ ಇತ್ತು ಪಾಪ ಇನ್ನು 6 ದೇವಕರ್ ಹೆಜ್ಜೆರು 6 ಹೆಂಗಳಿಗೆ ಒಂದು ಸ್ಫೂರ್ತಿದೆ ಗಂಜಿನ ವ್ಯಕ್ತಿಯ ಪರ್ಸನ್ 3 ತಿಂಗಳು ಮಾತ್ರ 2 ಪರ್ಸನ್ ಇತ್ತು आज कैरियर इतना 3 ತಿಂಗಳು ಮಾತ್ರ ಪರ್ಸೆಂಟ್ ಹೋಗಿನಾರು ಬಕ್ಕಾವೆ ಫಿಶಿಂಗ್ ಮಾಡಿ ಅಪ್ಪ 3 ತಿಂಗಳು ಮಾತ್ರ ಪರ್ಸೆಂಟ್ ಮೀನು ಆ ಒರ್ಮ ಬೋಟ್ಲೆಲ್ಲ ಫಿಶಿಂಗ್ ಹೋಗಿ ಅವೇನೇ ಗೊತ್ತು ಹೆಂಗೆ ಜೋಗು ಐಟ್ವಾಗ ಸ್ಟೀಲ್ ಬೋಟ್ ಮಾನ್ಯನ್ನ ಗುರು ಮಾನ್ಯ ಕೃಷ್ಣಪ್ಪ ಮರಗಾಲಲ್ಲಿ ಮಗನೊಟ್ಟಿಗೆ ಸೇರಿ 93, 94 ಸ್ಟೀಲ್ ಬೋಟ್ ಬಂತೆ ಆನಂದ್ ಕುಂದಾರು ಕೇಸಿ ಕುಂದಾರು ಸತ್ಯಶನ ಮಗು 4 ಬೋಟ್ ಮಗಲೇ ಕೊಚ್ಚಿಡು ಅವಕಾಶ ಎತ್ತಿಸಿ ಬೆನಿಯಾರ ಕಾರವಾರ ಬಂದು ಬೆಂದದ್ದು ಐಟಿ GPS ಫಿಶ್ ಫೈಂಡರ್ ವೈರ್ಲೆಸ್ ಬಾರ್ದು ನೀವು ಬಂದ ನೆಟ್ಟೆ ಬಂದು ತೂಪಿ ನಿಂಚನ ಮಾತ್ರ ಎಂಗಳಿಗೆ ಮೀನುಗಾರಿಕೆ ಬಗ್ಗೆ ಹೆಚ್ಚು ನಾಲೆಜ್ ಇಚ್ಚಿ ಮೂಲೆ ಕಟ್ಟೊಂದಿತ್ತು ನಾವು GPS ಫಿಶ್ ಫೈಂಡರ್ಗೆ ಹೆಚ್ಚಿನ ಒಂದು ತೋನಾಗ ಮಾನ್ಯ ಕ್ಯಾಪ್ಟನ್ ಕೃಷ್ಣ ಬೆಳ್ಳಿ ನಂಗನೊಟ್ಟಿ ಹೆಂಗನ ಗುರುವ ಅವುಗಳ ಮೇಲೆ ಅವು ಕಾರವಾರ ಲಾಸ್ಟ್ಗೆ ಅವೇನು ಕೊಚ್ಚಿಡು ಪರ್ಮಿಷನ್ ಇತ್ತೆ ಅಪ್ಪ ಎಂಡ ನವಿಲ್ ದಾಸ್ ನಮ್ಮದು ಮರದ ಬೋಟ್ಗೆ ಅವಕಾಶ ಇಚ್ಚಿವರು अब मान्य गुरु ನನ್ನ ಹಿರಿಯರು ರಮೇಶ್ ಗಾರಿಗೆ ಮೇರ್ ಮರ್ತ ಬೋಟ್ಕೊನೆ ಅಂಜ ಹೆಂಗುಲ ಮರ್ತ ಬೋಟ್ ಕೊನ್ನೊಂದು ಪ್ರತಿ ಅಂತೋಡು ಬೋಲಾರ ಪೆರೋಡ್ಬೋದು ಇನ್ನು ಒಂದು ಹೆಂಗುಲ ಅಂತ ಹೋಯ್ತ ಐಟುವ ಕಾರ್ ಸೊಸೈಟಿ ಮಾರ್ಕೆಟಿಂಗ್ ಶಾಪ್ ಅಂತೆ ಎನ್ನ ಬಗ್ಗೆ ಮಸ್ತ್ ಹಿರಿಯಗಳು ಪಂಡೇರು ಯಾರಾಯ್ತ ಮಲ್ಲ ಬೆಲೆ ಬಿಡ್ತದೆ ಎನ್ನ ದಯವಿಲ್ಲ ಅಂಚಾರು ಕೊನೆಗೆ 2 ಬಾದರ ಬಂದಿದ್ದೀರ ಹೆಂಗಾದ ಮನಸ್ಸು ಸರಿಯ 6 ಸೊಸೈಟಿ ಮಾರ್ಕೆಟಿಂಗ್ ಅಂತೆ ಸೊಸೈಟಿ ಮಾರ್ಕೆಟ್ ಕೂಡ ಹೆಂಗಿಲ್ಲ ಅಪರಾಧ ಬಿಸಿನೆಸ್ ಬಿಂದೂರೊಂದಲ್ಲ ಎನ್ನಲ್ಲಿ ಎತ್ತೆ ಮೊನ ಅಲ್ಲ ಸೊಸೈಟಿ ಮಾರ್ಕೆಟ್ ಒಂದು ಪ್ರಿನ್ಸಿಪಲ್ ಅಪಗರ ಫಿಶ್ ಫೈಂಡರ್ ಬರ್ತಂಡು GPS ಬೈದಂಡು ಎನ್ನಲ್ಲಿ ಎತ್ತೆ ಈ ಹೊಸ ಬೋಟ್ ಬರ್ಬೇಕಲ್ಲ ಫಿಶ್ ಫೈಂಡರ್ ಆಟೋ GPS बराबर 2.5 ಲಕ್ಷ ರೂಪಾಯಿ ಬೋಟ್ ಕಾಪಿನ 15-16 ಲಕ್ಷ GPS ಫಿಶ್ ಫೈಂಡರ್ 2.5 ಲಕ್ಷ ಎಂಚ ಬೋಟ್ ನಮ್ಮನೇನು ಅದು ಬೋಲಾರ್ ಎಂಗ್ಲೆ ಸಪೋರ್ಟ್ ಬಂದಿದ್ದು ಅರ್ಧ ಕಾಸು ಕೊಡುತ್ತೆ ಅರ್ಧ ಬಕ್ಕ ಕೊಡ್ಬಾರ್ದು ಎಂಗ್ಲೆ ಸಪೋರ್ಟ್ ಬಂತೆ ಇನ್ನು ಅವು ಜನ ಬದುಕ ಸಾಧ್ಯ GPS ಫಿಶ್ ಫೈಂಡರ್ ಇಚ್ಛೆ ಅಂದ್ರೆ ಇದು ಬದುಕಲು ಸಾಧ್ಯ ಅಂಜಿನ ವ್ಯಕ್ತಿತ್ವದ ಜನ ಐದು ಕಾರ್ ಮಾರ್ಕೆಟಿಗೆ ಬಂದದ್ದು ಡೀಸೆಲ್ ಐಟ್ ಮಾರ್ಕೆಟಿಂದ ಕಮಿಷನ್ ಕೊರಿಯರು ಡೀಸೆಲ್ ಇನ್ನು 1,000 ರೂಪಾಯಿ ಮಟ್ಲ ಐಟ್ ಕೊರೊಂದಿಲ್ಲಾರು ಫ್ಲೀಟ್ ಕಾರ್ಡ್ ಬಂದದ್ದು ಐತ ಕಮಿಷನ್ ಬೇದ ಕೊರೊಂದಿಲ್ಲಾರು ಅರ್ನ ಬಂದು ಇನ್ನು ಬೋಟ್ ಒಂಜಿ ಟೋಟಲ್ ಬೋಟ್ ಲಾಸ್ ಅಲ್ಲ 6 ಮಂದಿ ಕೂಡ ಮಾರ್ಕೆಟಿಂಗ್ ಇಟ್ಲ 6 ಕೊಟ್ಟಿನ ಸಹಾಯದ ಬೋಟ್ ನಡಬೋಣ ಶಕ್ತಿ ಮಾತು ಮೀನುಗಾರಿಕೆಲ್ಲ ಬೈದು ಇವನೇನು ಫಾಲೋ ಬಂದದ್ದು ಮೊನ್ನೆ ನಿತಿನ್ ಕುಮಾರ್ ನೇತೃತ್ವದ್ದು ಟಾಲ್ ಬೋಟ್ ಶಶಿಕುಮಾರ್ ಐಟ್ ಇಲ್ಲೇ ಅಕೋಲ ಏನು ಫಾಲೋ ಬಂದದ್ದು ಇಡೀ ಮೀನುಗಾರ ಸಮುದಾಯ ಹೆಲ್ಪ್ ಅಂತಂದಿಲ್ಲ ನೆಕ್ ಮೂಲ ಕಾರಣ ಬೋಲಾರ್ ಬಂದ್ರೆ ಬೋಲಾರ್ ಬಂದಿಲ್ಲ ಆಯ್ತು ಬೇರೆ ಸ್ಪೀಡ್ ಬೋಟ್ ಇಂಟ್ರೊಡ್ಯೂಸ್ ಸ್ಪೀಡ್ ಬೋಟ್ ಬಿರೋಡ್ ಅವಾಗ ಹೆಂಗೋಲ್ಲ ಒಂಜಿ ಅದು ಬಲ ಬಂದಿತ್ತಂದ್ರೆ ದೇವನಂದ ನವೀನ್ ದಾಸ್ ಡಿಸ್ಕಸ್ ಬಂದಿದ್ದು 6 ಒಂಜಿ ವೈಚೈಲ್ ಕುಮಿನ್ಸಲ 2 ಕಂಪನಿ ಎತ್ತಿಯಾರು ಹೆಂಗರೆ ಕುಮಿನ್ಸ್ ಮಾಡ್ಯಾರು ವೈಚಾಯ್ ದೇವನಂದ ಮಾಡ್ಯಾರು
ரெண்டு இன்ஜின் 240 வைஜா பாடியாது 260 குமிழ்ஸ் பாடியா எங்களுக்கு வந்து ಬದುಕಿಯ ಪಕ್ಕಂಗಳು ಸೋತ அந்த ವೈಚ ಇನ್ನೆಲ್ಲ ಇಂಟ್ರೊಡ್ಯೂಸ್ ಲೆಕ್ಕಲ ಕಾರಣ ಮೊನ್ನೆ ಲೋಕನಾಥ್ ಬೋಲಾರ್ ಆ ಸ್ಪೀಡ್ ಇಂಜಿನ್ ಐಟ್ ಬೇಕಾದ್ರೆ ಎಂಗುಲು 2006 ಫಾರಿನ್ ಹೋಯ 14 ಜನ 13 ಜನ ಯಾರು ಉಮೇಶ್ ಗರ್ಗೇರ್ ಕಾಶಿನಾಥ್ ಗರ್ಗೇರ್ ಕೇಶವ ಕುಂದರ್ ಕ್ಯಾಪ್ಟನ್ ಮರಕಾಲೆ ಆನಂದ ಕುಂದರ್ ಆರು ಎಂಗನೇ ಲೆದೋ ಹೋಯ್ನಿ ಥಾಯ್ಲ್ಯಾಂಡ್ ಬಂದರ್ ಅಲ್ಲಿ ಉಮೇಶ್ ಗರ್ಗೇರ್ ಯಾರಲ್ಲ ಒಂದು ಬರ್ಸಿನ್ ಹೋಯ ಬರ್ಸಿಂಡ್ ಸ್ಟೋರೇಜ್ ಬರ್ತದೆ ಡೈರೆಕ್ಟ್ ಕಲ್ಲಿಡ್ ಮೀನು ನಮಲಗನ ಒಂಜಿ ಡಕ್ಕದ ಬಾಯಿ ಅತ್ತ ಅಜೇಲ್ ಡಕ್ಕದ ಬಾಯಿ ಕಲ್ಲಿಡ್ ಮೀನು ಡೈರೆಕ್ಟ್ ಬೋರ್ನೈ ಜುವ ಮೀನು ಡೈರೆಕ್ಟ್ ಸ್ಟೋರು ಅವೇ ನಾನು ಫಾಲೋ ಮಾಡಿದ್ದು ಕರ್ಕೇರ ಈ ಟೈಪ್ ಪರ್ಸನ್ ಉಮೇಶ್ ಕರ್ಕೇರ್ ಪರ್ಸನ್ ಡೆವಲಪ್ ಅಂತೆ ಬಾಸ್ ಡೆವಲಪ್ ಅಂತೆ ಪರ್ಸನ್ ನೀನು ಟರ್ನಿಂಗ್ ಪಾಯಿಂಟ್ ಅವರ ಕಾರಣ ಆನಿ ಬೆಂಗಾವಿನ ಪೋಯಿನ ಥಾಯ್ಲ್ಯಾಂಡ್ ಪೋಯಿನ ಪರ್ಸನ್ ಅಲ್ಲಿ ಬೇಕು ಬಿಸ್ಮಿಲ್ದಿಯ ಬಿಸ್ಮಿಲ್ಡ್ ಎಂಗ್ ಜಾಕೆಟ್ ಬಾರ್ದ ಏತ್ ಸಿಸ್ಟಮ್ ಬಿಸ್ಮಿಲ್ ಬಂದಾಗ ಒಂಜಿ ಸ್ಮೆಲ್ ಬರ್ಬೋದು ಅವೇನು ಕಂಪ್ಲೀಟ್ ಬೋಲ್ ಅಂದ್ರೆ ಅವಾಗ ಆನಂದ ಕೂರ್ನ ಬೈಯರ್ಸ್ ಅಲ್ಲಿ ಬಿತ್ತೇರು ಎಂಗ್ಲೇನು ಕಂಪ್ಲೀಟ್ ಆಗೋ ವ್ಯವಸ್ಥೆ ಬಂದಿದ್ದೆ ಮನೆ ಸಿಲ್ವರ್ ಬಂದಿದ್ದೆ ಬಿಸ್ಮಿಲ್ ಡೆವಲಪ್ ಮಾಡ್ತಾರೆ ಕಾರಣ ಮನೆ ಲೋಕನಾಥ್ ಬೋಲ ಅದ್ರ ಕಾಲ್ತಿನ ಆನಂದ ಕೂರ್ನೆಲ್ಲ ಮಕ್ಕ ಪ್ರಮೋದ್ ಮಧ್ವರಾಜನೆಲ್ಲ ಬಿಸ್ಮಿಲ್ ಚೇಂಜ್ ಮಾಡ್ತಾರ ಬಿಸ್ಮಿಲ್ ಚೇಂಜ್ ಮಾಡ್ತದ್ದು ಅಕ್ಕಳು ಇನಿ ಆತ ಬಿಸ್ಮಿಲ್ ಮೀನು ದಪ್ಪರ ಕಾರಣ ಮನೆ ಲೋಕನಾಥ್ ಆ ಟೆಕ್ನಾಲಜಿ ಕಂತೇರು ಅಕ್ಕಳು ಬತ್ತೇರು ಮಗನ ಬಿಸ್ಮಿಲ್ ಡೆವಲಪ್ ಅಂತೇರು ಐಟ್ ದೇವ್ರ ಭೂತ ಬತ್ತಲು ಪುಚ್ಚೆ ಬತ್ತಲು ಇನ್ನು ಬಿಸ್ಮಿಲ್ ಒಡೆ ಬೈದಲ್ಲಿ ಈಗಲೇ ಗೊತ್ತಿಲ್ಲ ಐತ ಸಪೋರ್ಟ್ ನಮಗೆ ಬೋರ್ಡ್ಗಳಿಗೆ ಐಸ್ ಪ್ಲಾಂಟ್ ತೋಗಿರ ಅಥವಾ ನನಗೆ ಐಸ್ ಪ್ಲಾಂಟ್ ತೋಗಿರ 24 ಗಂಟೆ ಆಮೇಲೆ ಐಸ್ 14 ಗಂಟೆ 18 ಗಂಟೆ ಅವೇನು ಡೆವಲಪ್ ಅಂತೆ ಒಂದು ಎಂಗುಲು 2006 ತೂತಿನ ಒಂದು ಯಾರನ್ನ ಅನುಭವ ಅವೇನು ಗಂಧದಾರ ಫುಲ್ ಡೆವಲಪ್ ಅಂತದ್ದು ಐಸ್ ಬಗ್ಗೆ ಇದ್ದದ ಪ್ಲಾಂಟೇ ಮತ್ತೆ ಚೇಂಜ್ ಆಗ್ತದೆ ಅಂಜನೆ ಈ ಮತ್ಸ್ಯಗಂಧಿ ಕಾಂಪ್ಲೆಕ್ಸ್ ಕಟ್ಟದ್ದು ನೆತ್ತ ಶೇರ್ ಹೋಲ್ಡರ್ ನಗಲಿಗೆ ಮಸ್ತ್ ನೆಟ್ಟು ಅಂಗಡಿ ಹಾಲ್ ರೆಸ್ಟ್ ರೂಮ್ ಅದ ಮಂದದ ಅವೆಲ್ಲ ಮಂದಿದ್ದಾರೆ ಅಂಜನೆ ಮಸ್ತ್ ಇಂಜಿನ್ ಬಕೆಟ್ ಬಕ್ಕ ಕ್ವಾಲಿಟಿ ಅಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಬಾರ ಸಾಧ್ಯನೇ ಅದೇನು ಹೆಂಗೆ ಬಿಟ್ಟು ಮಸ್ತ್ ಒಂದು ಬಲೆಟ್ ಆವಡ್ ಥರ್ಮಗೋಲ್ಡ್ ಆವಡ್ ಪ್ಲೈವುಡ್ ಆವಡ್ ಪೇಂಟೆಡ್ ಆವಡ್ ಶೀಟೆಡ್ ಆವಡ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಬಾರ ಸಾಧ್ಯನೇ ಪ್ರತಿ ವಿಷಯ ಒಂದು ಅಂಗಡಿ ತೋರ್ತಾ ಆ ಅಂಗಡಿ ಮಾತ ಪ್ರಶಸ್ತಿ ಪಡೆದಿನ ಅಂಗಡಿ ಯಾರು ಗೊತ್ತಿಡ್ತಿದ್ದೀನಿ ಮಾತ ಪ್ರಶಸ್ತಿ ಪಡೆದಿನ ಮೆಡಲಿಸ್ಟ್ ಆಗ ಮಾತ ಕ್ವಾಲಿಟಿ ಅಂಜನ ಬಾಲ ಮಧ್ಯ ಮಹಾನ್ ವ್ಯಕ್ತಿ ಪಕ್ಕ ವಂಜ ಬಂದಾಗ ನೇರ ಸ್ವಭಾವ ಅರಂದು ಕೆಪಿ ಸಾರಿ ಏರ್ಲ ಬಂದು ಬೇಜಾರು ಹಚ್ಚಿ ಏರ್ಲ ಬನ್ನಿ ರಪ್ಪಕ್ಕೆ ಏನು ಆಕ್ಷನ್ ಬೇಕು ಅವೇನಾಡು ತಿಳುವಳಿಕೆ ಶಕ್ತಿ ಇಚ್ಚಿ ನೇತೃತ್ವಕ್ಕೆ ಏನು ನೋಡು ಹೋಗ್ಬೋದು ಅಂಚಾದ ಕೆಲವರ ನಿಷ್ಠುರ ಆದರೆ ಎಂಡಲ ಒಂದು ನಿಷ್ಠುರಾದಿತ್ಯ ಬಕ್ಕ ಹೆಂಗುಲೆಂಗಿಲ್ಲ ಎರಗಿರಂಗಿಲ್ಲ ಸೊಸೆಯನ್ನು ಮಲ್ಲಾಗನೆ ನಿಷ್ಠ ಪಕ್ಕ ಸಮರ್ಥನೆ ಅದಾನಿ ಗೊತ್ತಾ ಒಳ್ಳೆ ಕೆಪಿಗರಿಗೆ ಅಭ್ಯಾಸ ಒಂದು ವೀಕ್ ಪಾಯಿಂಟ್ ಮಾದರಿನ ಗೊತ್ತಿತ್ತು ಬಟ್ ಆಗಲ್ಲೇ ಸರಿಯಾಗ್ತದೆ ಅಂಜಿನ ಒಂದು ನಿಷ್ಠುರ ಸ್ವಭಾವದ ವ್ಯಕ್ತಿ ಆ ನಮ್ಮನೆ ಕಲಗೊಳ್ಳಲ್ಲ ಆ ಖಂಡಿತ ಉಲ್ಲೇಖ ಎನ್ನ ಭಾವನೆ ಬಂದಾಗ ಈ ವಿಷಯ ರಾಯನ ಪಂಥವನ್ನಾಗ ಅರ್ಣ 22 ವರ್ಷ ಭಾರಿ ನಿಕಟವಾದಿತ್ತಿನಾಯಿ ಅರ್ನ ಜಿಂಜ ನಾನು ಪಡೆಯಂತಿನ ಅರ್ನ ನಾಲೆಜ್ ಅರ್ನ ನೆರಡ ಅರ್ನ ಹಿಂಗಾದ ನನ್ನ ನೆರಡದಿಂದ ಹೆಂಗೆ ಕೆಲವು ಮಕ್ಕಳು ನಿಂಚೆ ನಿರೇಪೇರು ಮಾಡ್ಯಾರ ಹೆಂಗಳಿಗೆ ನೆರಡ ಅಂತಿಚ್ಚಿ ಅರ್ನ ನೆರಡ ಹೆಂಗೆ ಸಲ್ತು ಅಂತದ ಅವ್ರಿಗೆ ಸ್ಪಿರಿಟ್ ವೈದಲ್ಲಿ ಅರ್ನ ಆಶೀರ್ವಾದ ಸದವು ಪಡಿತ್ಯ ಕಾಶಿನಾಥ್ ಕರ್ಕೇರಪ್ಪ ಅಧ್ಯಕ್ಷ ಇದ್ದಾರೆ ಕಾಶಿನಾಥ್ ಕರ್ಕೇರ ಅಧ್ಯಕ್ಷರನ್ನಲ್ಲ ಅಧ್ಯಕ್ಷ ಪವರ್ನ ಅರೆಗೊತ್ತಿದ್ದೆ ಉಮೇಶ್ ಕರ್ಕೇರ್ ಇದ್ದೆ ಮುಗುಲ್ ಪೀಲಿನಾಗ ಅದು ಇತ್ತಲ್ಲ ಆಗ ಅರೇನು ವಾ ಡೆವಲಪ್ಮೆಂಟ್ ಈ ಆಜಿಯರ್ ಡೈರೆಕ್ಟರ್ ನಗಲು ಮಗನ ಸಹಕಾರ ಮಸ್ತುಂಡು ಮಸ್ತ್ ಇತ್ತು ಇತ್ತ ಆ ಪದವಿ ಅಕಲೇ ತೆಗೆದುಂಡು ಯಾನ್ ಉಮೇಶ್ ಕರ್ಕೇರ್ನ ನೇತೃತ್ವಡು ಈಗ ಹಿರಿಯಾಕುಲು ಕಮಲಾ ಶಮೀನ್ ಮಾನ್ಯ ಮನೋಹರ್ ಬೋಲು ಬಾಬು ಸಾಲ್ಯಾನ್ ಈಗ ಮಾತಾಡ್ಲಿಕ್ಕೆ ಉಲ್ಲ
ಬಾಸ್ ಪಂತಿನ ಒಂದು ರೂಟ್ ಉಂಟು. ಆ ರೂಟ್ ನಮ್ಮ ಬೋಯಿ ಅದ್ರ ನಿಷ್ಠ ಸ್ವಭಾವ ಎಂಗುಲ್ಲ ಒಂದು ನಿಷ್ಠ ಆತ ಇಚ್ಚಿ ಒಂದು ನೇರ ಮನ್ಪೆ ನಿಷ್ಠ ಆತ ಎಂಗನ ವೈಯಕ್ತಿಕ ನಿಷ್ಠ ಆತಿಜಿ ಸಾಮಾಜಿಕ ಒಂದು ನಿಷ್ಠ ಸ್ವಭಾವ ಎಂಗುಲು ಎದುರು ಬಾದಿರ್ದು